ನಮಸ್ಕಾರ. ಕರಾವಳಿ ಕಂಬಳ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಕಂಬಳ ಅನ್ನುವಂಥದ್ದು ಒಂದು ಜಾನಪದ ಕ್ರೀಡೆ. ಇದನ್ನ ಎಲ್ಲ ಕಡೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ದಕ್ಷಿಣ ಮತ್ತು ಉಡುಪಿಯಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಕಂಬಳ ಅಂದ್ರೆ ಎರಡು ದಷ್ಟಪುಷ್ಟವಾದಂತಹ ಕೋಣಗಳನ್ನ ಉಪಯೋಗಿಸಿಕೊಂಡು ಆಡುವಂತಹ ಒಂದು ಜಾನಪದ ಕ್ರೀಡೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾಗ್ವಾದಗಳು ನಡೀತಾ ಇದೆ. ಪರ ವಿರೋಧದ ಧ್ವನಿಗಳು ಕೇಳಿಸ್ತಾ ಇದೆ. ಇನ್ನೊಂದೆಡೆ ಈಗಾಗಲೇ ನವೆಂಬರ್ 8ರಿಂದ ಒಂದು ಕಂಬಳ ಕೂಡ ಆರಂಭ ಆಗ್ತಾ ಇದೆ. ಅದಕ್ಕೆ ಎಲ್ಲೆಡೆಯಿಂದ ಎಲ್ಲಾ ತಯಾರಿಗಳನ್ನು ಕೂಡ ನಡೆಸ್ತಿದ್ದಾರೆ. ಕೋಣಗಳಿಗೆ ಯಾವ ರೀತಿ ಒಂದು ತಯಾರಿಕೆಗಳಾಗಿರ್ಬೋದು, ಕೋಣಗಳನ್ನು ಯಾವ ತರ ಸಜ್ಜುಗೊಳಿಸಬೇಕು, ಇದೆಲ್ಲದರ ಕಡೆ ಒಂದು ರೀತಿಯಲ್ಲಿ ಗಮನ ಹರಿಸಿದ್ರೆ ಜನರೆಲ್ಲ ಅದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ನಾವು ಕಂಬಳವನ್ನ ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಸೊ ಅದಕ್ಕಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಿದ್ದಾರೆ. ಹಾಗಿದ್ರೆ ಕಂಬಳವನ್ನ ನಡೆಸೋದರ ಉದ್ದೇಶ ಏನು, ಇದರ ಒಂದು ಪ್ರಾಮುಖ್ಯತೆ ಏನು, ಈ ಹಬ್ಬವನ್ನ ಕರಾವಳಿಯಲ್ಲಿ ಯಾಕೆ ಕ್ರೀಡೆಯಾಗಿ ಆಚರಣೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾತಾಡಕ್ಕೆ ಇಬ್ರು ಗೆಸ್ಟ್ಗಳು ನಮ್ಮ ಜೊತೆ ಇವತ್ತು ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಚೇರ್ಕಾಡಿ ಅಶೋಕ್ ಮಾಡ ಅವರು ಪ್ರಧಾನ ಕಾರ್ಯದರ್ಶಿಗಳು, ಸಾಂಪ್ರದಾಯಬದ್ಧವಾದಂತಹ ಕಂಬಳದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಶೋಕ್ ಮಾಡ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ತರ ಮದಿಪು ಕಲಾವಿದರಾದಂತಹ ಮಹಾಬಲ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಮೊದಲಿಗೆ ನಿಮಗೆ ಈಗಾಗಲೇ ಕಂಬಳ ಅನ್ನುವಂಥದ್ದು ಒಂದು ಸಾಂಪ್ರದಾಯವಾದಂತಹ ಒಂದು ಜನಪದ ಕ್ರೀಡೆ. ಸೊ ಈ ಕ್ರೀಡೆಯನ್ನ ಒಂದು ಬಳಗದ ಜನ ಮಾಡಬೇಕು ಅಂತಾರೆ, ಇನ್ನೊಂದು ಕಡೆ ಇದು ಬೇಡ ಅಂತಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು? ಈಗ ಮಾಡಬೇಕು ಅಂತ ಹೇಳುವ ಜನ ಯಾರು, ಮಾಡಬಾರ್ದು ಅಂತ ಹೇಳುವಂಥ ಜನ ಯಾರು ಎನ್ನುವಂಥದ್ದನ್ನು ಮೊದಲು ವರ್ಗೀಕರಿಸಿಕೊಳ್ಬೇಕು. ಯಾಕಂದರೆ ಕರಾವಳಿಯ ಭಾಗದಲ್ಲಿ ನಾವು ನಮ್ಮ ಭೂಮಿಯನ್ನು ಬೇಸಾಯಕ್ಕೆ ಬಳಸಿಕೊಳ್ತಿದ್ದೇವೆ. ಕಂಬಳದ ಆಚರಣೆಯ ಪ್ರಮುಖ ಉದ್ದೇಶವೇ ಎರಡನೆಯ ಬೆಳೆಯನ್ನು ತೆಗಿಬೇಕಾದ್ರೆ ರೈತಾಪಿ ಜನರು ದೇವರನ್ನು ಆರಾಧಿಸಿ ದೇವರ ಪ್ರಾರ್ಥನೆಗಳನ್ನು ಮಾಡಿ ಒಂದು ತಿಂಗಳ ಕಾಲ ನವೆಂಬರ್ ಸಂಕ್ರಮಣದಿಂದ ಡಿಸೆಂಬರಿನ ಸಂಕ್ರಮಣದ ಕಾಲದ ಅವಧಿಯಲ್ಲಿ ಒಂದು ತಿಂಗಳೂ ಸಹ ಈ ಕಂಬಳದ ಆಚರಣೆ ಆಗ್ತಾ ಇರ್ತದೆ. ಒಂದು ಕಂಬಳವನ್ನು ಮಾಡುವುದಾದರೂ ಅಲ್ಲಿ ಒಂದು ದೇವರ ಹೆಸರಿನಲ್ಲಿ ಆ ಕಂಬಳದ ಆಚರಣೆ ಆಗ್ತದೆ. ಅಲ್ಲಿ ಮುಖ್ಯವಾದಂಥದ್ದು ಅಂತ ಹೇಳಿ ನಾವು ಬೆಳೆಯುವಂಥ ಬೆಳೆಗಳು ಸಮೃದ್ಧವಾಗಿ ಬರಬೇಕು, ಜನರಿಗೆ ಒಂದು ಕ್ರೀಡೆಯ ಮನೋರಂಜನೆಯೂ ದೊರಕಬೇಕು. ಕಂಬಳ ಎನ್ನುವಂಥದ್ದು ಕಂಪಕಳ ಅಂತ ಹೇಳಿದರೆ ಕೆಸರು ಗದ್ದೆಗಳಿಂದ ಕೂಡಿದ ಗದ್ದೆ, ವಿಶಾಲವಾದ ಗದ್ದೆ. ಒಂದು ಕಂಬಳ ಎನ್ನುವಂಥ ಹೆಸರು ಬಂದಾಗ ಯಾವುದೇ ಊರಿನಲ್ಲಿ ಆಗುವಂಥ ಕಂಬಳ ಗದ್ದೆಗಳನ್ನು ನೋಡಿದಾಗ ಆ ಕಂಬಳದ ಪ್ರಾಮುಖ್ಯತೆಗಳೇನು ಎನ್ನುವುದು ಅರಿವಾಗ್ತದೆ. 5 ಎಕರೆ, 10 ಎಕರೆ, 15 ಎಕರೆ, ಒಂದು 6-7 ಎಕರೆಗಳಿಗೆ ಮೇಲ್ಪಟ್ಟು ವಿಶಾಲವಾದ ಗದ್ದೆಯನ್ನು ಉಳುಮೆ ಮಾಡಿ ಹದ ಮಾಡಿ ಆ ಗದ್ದೆಯ ನಡುವಿನಿಂದ ಕೋಣಗಳನ್ನು ಓಡಿಸುವ ಒಂದು ಕಾರ್ಯ ಆಗ್ತದೆ. ಇದಕ್ಕೆ ಸಂಕ್ರಮಣದ ದಿನ ಹೆಚ್ಚಿನ ಕಡೆಯಲ್ಲಿ ಸಂಪ್ರದಾಯಬದ್ಧವಾಗಿ ದಿನವನ್ನು ಇರಿಸ್ತಾರೆ. ಅಲ್ಲಿ ದಿನವನ್ನು ಇರಿಸುವಾಗಲೂ ಪ್ರಾಮುಖ್ಯತೆ ಇದೆ. ಕಂಬಳದ ದಿನ ಇಂಥ ದಿವಸವೇ ಆಗಬೇಕು, ಆ ಮನೆಯ ಯಜಮಾನನಿಗೆ ತಾರಾನುಕೂಲತೆಗಳು ಬರಬೇಕು. ಆ ತಾರಾನುಕೂಲತೆಗಳಿಗೆ ಅನುಕೂಲವಾಗಿ ಕಂಬಳದ ದಿನವನ್ನು ನಿಗದಿಪಡಿಸಿ ಆ ಕಂಬಳವನ್ನು ಆಚರಿಸ್ತಾರೆ. ಆ ಒಂದು ತಿಂಗಳ ಕಾಲ ಮಧುಮಾಂಸಗಳನ್ನು ಸಹ ಮನೆಯಲ್ಲಿ ತ್ಯಜಿಸ್ತಾರೆ. ಕಂಬಳದ ರಚನೆ ಆದ ಬಳಿಕ ಅವರು ಆರಾಧಿಸುವಂಥ ದೇವರುಗಳಿಗೆ ಕೋಲ ನೇಮೋತ್ಸವಗಳು ಸಹ ಜರುಗುವಂತಹ ಅನೇಕ ಸಂಪ್ರದಾಯದ ಕಂಬಳಗಳಿದ್ದಾವೆ. ಯಾವುದೇ ಸಂಪ್ರದಾಯಬದ್ಧ ಕಂಬಳವನ್ನು ನೀವು ಗಮನಿಸಿದರೆ ಅದು ದೇವರ ಹೆಸರಿನಲ್ಲೇ ಪ್ರಾರಂಭ ಆಗ್ತದೆ. ಉದಾಹರಣೆಗೆ ನಮ್ಮದೀಗ ಚೇರ್ಕಾಡಿ ದೊಡ್ಡ ಮನೆ ಕಂಬಳ, ಅದು ಜನ್ನದೇವರ ಕಂಬಳ ಎನ್ನುವಂಥ ಹೆಸರಿನಿಂದ ಆ ಕಂಬಳ ಆಚರಣೆ ಆಗ್ತದೆ. ಹಾಗೆ ಪ್ರತಿಯೊಂದು ಕಂಬಳಗಳು ನಮ್ಮಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು, ಭಟ್ಕಳ ಈ ಭಾಗದಲ್ಲಿ ಕರಾವಳಿಯ ಭಾಗದ ಉದ್ದಕ್ಕೂ ನೂರಾರು ಸಾಂಪ್ರದಾಯಬದ್ಧ ಕಂಬಳಗಳಿದ್ದಾವೆ. ಅಲ್ಲಿ ಆ ದೇವರಿಗೆ ನಾಗಾರಾಧನೆಗಳು, ದೇವರನ್ನು ಆರಾಧಿಸಿಕೊಂಡು ಬರುವಂಥದ್ದು ಇವೆಲ್ಲ ನಡೆದು ಬರುವಂಥದ್ದು. ಇದು ಇತಿಹಾಸ ಇವತ್ತಿದಲ್ಲ, 1000 ವರ್ಷಗಳ ಹಿಂದಿನಿಂದ ಈ ಕಂಬಳದ ಆಚರಣೆ ಇತ್ತು. ಅಂದಿನ ಕಾಲದಲ್ಲಿ ರೈತಾಪಿ ಜನರಿಗೆ ಜನಪದ ಕ್ರೀಡೆಯಾಗಿ ಮನೋರಂಜನೆಯನ್ನು ಕೊಡುವಂಥ ಒಂದು ಕ್ರೀಡೆ ಆದರೆ ಕೋಣಗಳನ್ನು ಬೆಳೆಸುವ ಮತ್ತು ಅವುಗಳನ್ನು ಪಳಗಿಸುವ ಮತ್ತು ಅವುಗಳ ಜೊತೆಯಲ್ಲಿ ಓಟಗಳನ್ನು ಮಾಡುವಂಥ ಸಾಮರ್ಥ್ಯಗಳನ್ನು ಬೆಳೆಸಿಕೊಂಡು ಬರುವಂಥದ್ದು. ಕಂಬಳದಲ್ಲಿ ಕೋಣಗಳು ಎಷ್ಟು ಮುಖ್ಯ ಅಂತ ಹೇಳಿದರೆ ಎಷ್ಟೋ ಜನ ಕೋಣಗಳ ಜೊತೆಯಲ್ಲಿ ಮಾತನಾಡ್ತಾರೆ.
ಮನೆಯ ಮಂದಿ ಅಷ್ಟು ಪ್ರೀತಿಯಿಂದ ಅದನ್ನು ಸಾಕ್ತಾರೆ. ಆ ಕೋಣಗಳನ್ನು ಅಷ್ಟೂ ಪ್ರೀತಿಯಿಂದ ಸಾಕಿ ಆ 1 ತಿಂಗಳ ಕಂಬಳದಲ್ಲಿ ಅನೇಕ ಜನ ಮನೆಯಲ್ಲಿ ಕೋಣಗಳ ಹುಟ್ಟಿದಾಗ ಅದನ್ನು ಕಂಬಳ ಗದ್ದೆಗೆ ಇಳಿಸ್ತೇನೆ ಎನ್ನುವಂಥ ಹರಕೆಯನ್ನು ಹೊರ್ತಾರೆ. ಇದರಿಂದ ಕಂಬಳ ಗದ್ದೆಯ ತೀರ್ಥವನ್ನು ನೀರನ್ನು ತಗೊಂಡು ಹೋಗಿ ಅವರ ಮನೆಗಳಿಗೆ ಹಟ್ಟಿಗಳಿಗೆ ಎಲ್ಲ ಸಿಂಪಡಿಸಿ ಯಾವುದೇ ತೊಂದರೆಗಳು ಬಾರದೇ ಇದ್ದ ಹಾಗೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾರೆ. ಅದರ ಹಿಂದಿರುವಂಥ ದೈವಿಕ ಭಾವನೆಗಳನ್ನು ನಾವು ಮೊದಲು ಅರಿತುಕೊಳ್ಬೇಕು. ಕಂಬಳ ಎನ್ನುವಂಥದ್ದು ನಾವು ನಮ್ಮ ಮನೆಗಳಲ್ಲಿ ಮಾಡುವ ಒಂದು ದೇವರ ಆರಾಧನೆಯ ಸ್ವರೂಪವೇ ಆಗಿರ್ತದೆ. ಅದು ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. ಇಡೀ ಗ್ರಾಮದ ಜನ ಸೇರಿ ಮಾಡುವಂಥದ್ದು. ಮತ್ತು ಇಲ್ಲಿ ಎಲ್ಲ ವರ್ಗದವರಿಗೂ ಪ್ರಾಮುಖ್ಯತೆ ಇದೆ. ಈ ಸಂಪ್ರದಾಯಬದ್ಧ ಕಂಬಳದಲ್ಲಿ ಒಂದೊಂದು ವರ್ಗದವರು ಒಂದೊಂದು ಕಾರ್ಯವನ್ನು ಮಾಡಬೇಕು. ದೇವತಾ ಕಾರ್ಯವನ್ನು ಮಾಡುವ ಒಂದು ವರ್ಗ ಆದರೆ ಅದರ ಹಿಂದೆ ನರ್ತನಗಳನ್ನು ಮಾಡುವಂಥ ಇನ್ನೊಂದು ವರ್ಗ, ಡೋಲುಗಳನ್ನು ಬಾರಿಸುವಂಥ ಇನ್ನೊಂದು ವರ್ಗ, ನೀರನ್ನು ಕೊಡುವಂಥ ಇನ್ನೊಂದು ವರ್ಗ, ಮತ್ತು ಆ ಮೆರವಣಿಗೆಯಲ್ಲಿ ಸಾಗಿ ಹೋಗುವಾಗ ಹೆಗಡೆಯವರಿಗೆ ಹಾಸಿಕೊಂಡು ಹೋಗುವಂಥ ಇನ್ನೊಂದು ವರ್ಗ. ಈಗ ಮದಿಪು ಕಲಾವಿದರು ನೀವು, ಸೊ ಈ ಒಂದು ಜಾನಪದ ಕ್ರೀಡೆ ಆಗಿರುವಂತ ಕಂಬಳಕ್ಕೂ ನಿಮ್ಮ ಈ ಒಂದು ಕಲೆಗಿರುವಂತಹ ನಂಟು ಏನು ಅಂತ ಅಂದ್ರೆ, ಸಾಧಾರಣ ಈ ಕರಾವಳಿ ಸೈಡು ಸಾಧಾರಣ ಒಂದು ಕುಂದಾಪುರ ಬಸೂರಿನಿಂದ ಹಿಡಿದು ಕಾಸರಗೋಡವರೆಗೆ ಈ ಕರಾವಳಿ ಸೈಡ್ನಲ್ಲಿ ನಡೆಯುವಂಥ ಕಂಬಳ ಅದು ಒಂದು ದೇವರ ಸನ್ನಿಧಾನಕ್ಕೆ ಅಥವಾ ಒಂದು ದೈವದ ಸನ್ನಿಧಾನದಲ್ಲಿ ನಡೆಯುವಂಥ ಅದು ಒಂದು ಕ್ರೀಡೆ. ಅದು ಮಾಡಿದರೆ ಏನಾಗ್ತದೆ, ಮಾಡದಿದ್ದರೆ ಏನಾಗ್ತದೆ ಅಂತ ಅದು ಆ ಕಂಬಳದ ಆ ವಿಷಯ ಗೊತ್ತಿದ್ದವರಿಗೆಲ್ಲ ಗೊತ್ತುಂಟು. ಅಂದರೆ ಸಾಧಾರಣ ಒಂದು 11ನೇ ಶತಮಾನದಲ್ಲಿ ತೋಕೂರಿನಲ್ಲಿ ಸಿಕ್ಕಿದಂಥ ಒಂದು, ತೋಕೂರು ಅಂದರೆ ಸಾಧಾರಣ ಸುರತ್ಗಲ್ನಲ್ಲಿ ಸಿಕ್ಕಿದಂಥ ಒಂದು ಶಿಲಾಶಾಸನ, ಅದರ ಆಧಾರದ ಮೇರೆಗೆ ಈ ದೈವಾರಾಧನೆ ಅಲ್ಲಿಂದ ಶುರುವಾಯಿತು ಅಂತ ಕೆಲವು ಶಿಲಾಶಾಸನ ಇತಿಹಾಸದಲ್ಲಿ ತೋರಿ ಬರ್ತದೆ. ಅಲ್ಲಿಂದಲೇ ಕಂಬಳ ಶುರುವಾಯಿತು ಅಂತ. ಅಲ್ಲಿ ಕಂಬಳ ಹೇಗೆ ಶುರುವಾಯಿತು, ಅಲ್ಲಿ ಜಾರಂದಯ, ಬಂಟ ಜಾರಂದಯ ಅನ್ನುವಂಥದ್ದು ಒಂದು ದೈವ ಉಂಟು. ಅದಕ್ಕೆ ವರ್ಷಂಪ್ರತಿ ಈ ಸಿರಿಸಿಂಗಾರ ನೇಮೋತ್ಸವದ ಹಿಂದೆ ಕಂಬಳ ಆಗುವಂಥದ್ದು. ಆ ಕಾಲದಲ್ಲಿ ಏನು ಕಂಬಳದ ಕೋಣಗಳಿಗೆ, ಈ ಓಡಿಸೋ ಕೋಣಗಳಿಗೆ ಏನು ತುತ್ತಾಯಿತ ಮತ್ತು ಅದಕ್ಕೆ ಹಾಕ್ತಿದ್ರು ಅಂತ ಹೇಳಿದರೆ, ಈಗ ಕೋಲ ಕಟ್ಟುವಾಗ ಕಾಲಿಗೆ ಗಗ್ಗರ ಹಾಕ್ತಾರೆ. ಆ ಗಗ್ಗರವನ್ನು 4 ಕಾಲಿಗೆ ಕೋಣಕ್ಕೆ ಹಾಕ್ತಿದ್ದಾರೆ. ಮತ್ತು ಒಂದು ಇದು ಯಾವುದು, ಈ ಗಂಟೆ ಅಂದರೆ ಸಣ್ಣ ಮಣಿ ಅಲ್ಲ, ಗಗ್ಗರವನ್ನು ಕುತ್ತಿಗೆ ಕಟ್ಟಿ ಅಲ್ಲಿ ಕಂಬಳ ಮಾಡ್ತಿದ್ದಾರೆ ಎನ್ನುವುದು ಆ ಶಿಲಾಶಾಸನ ಸಿಕ್ಕಿದೆ. ಅಂತೂ ಯಾವುದೇ ಒಂದು ಕಂಬಳ ಆಗಲಿ ಅದು ಒಂದು ದೇವರಿಗೆ ಸಂಬಂಧಪಟ್ಟದ್ದು ಅಥವಾ ಸಿರಿಗಳಿಗೆ ಸಂಬಂಧಪಟ್ಟದ್ದು ಅಥವಾ ದೈವಕ್ಕೆ ಸಂಬಂಧಪಟ್ಟ ಕಂಬಳ. ಈ ಕಟಪಾಡಿಯ ಕಂಬಳ ಏನುಂಟು ಅದು ಮಂಜೊಟ್ಟಿ ದುಮಾಜಿಗೆ ಸಂಬಂಧಪಟ್ಟದ್ದು. ದೆಯ್ಯಾಳಿ ಕಂಬಳ ಏನುಂಟು ಅದು ಸಿರಿಗಳು ಮತ್ತು ಸಿರಿಗಳ ಒಂದು ಅಧಿದೇವತೆ ಕುಮಾರನಿಗೆ ಸಂಬಂಧಪಟ್ಟದ್ದು. ಸಾಧಾರಣ ಒಂಡಾರ್ನಲ್ಲಿ ಒಂದು ಕಂಬಳ ಆಗ್ತದೆ, ಅದು ಒಂದು ನಿಗಳ ಅಂತ ಉಂಟು, ನಿಗಳದೊಂದು ಬಾವಿಯೇ ಉಂಟು, ಅದಕ್ಕೆ ಸಂಬಂಧಪಟ್ಟದ್ದು. ಚೇರ್ಕಾಡಿಯಲ್ಲಿ ಒಂದು ಕಂಬಳ ಆಗ್ತದೆ, ಅದು ಜೈನರಿಗೆ ಸಂಬಂಧಪಟ್ಟಂಥ ಕಂಬಳ. ಯಾವುದೇ ಒಂದು ದೇವಿಗೆ ಅಥವಾ ದೇವರ ಅಥವಾ ಒಂದು ದೈವಕ್ಕೆ ಸಂಬಂಧಪಟ್ಟ ಕಂಬಳ ಅದು ನಿಲ್ಲಿಸಲಿಕ್ಕಿಲ್ಲ. ನಿಂತರೆ ಒಂದು 4-5 ವರ್ಷ ಅದು ನಿಂತರೆ ಅದರ ಪರಿಣಾಮ ಏನಾಗ್ತದೆ ಅಂತ ಆ ಕಂಬಳ ಸಂಬಂಧಪಟ್ಟವರಿಗೆ ಗೊತ್ತುಂಟು. ಓಕೆ ಸರ್, ಈಗ ಬರುವಾಗಲೇ ಹೇಳಿದ್ರಿ ಕಂಬಳ ಅನ್ನುವಂಥದ್ದು ಒಂದು ಸಾಂಪ್ರದಾಯಿಕ ಹಬ್ಬ ಅಂತ. ಸೊ ಕಂಬಳದಲ್ಲಿ ಎಷ್ಟು ವಿಭಾಗಗಳಿದೆ? ಈಗಾಗಲೇ ಸಾಂಪ್ರದಾಯಿಕ ಒಂದು ಆಧುನಿಕತೆಯ ಕಂಬಳ 2 ರೀತಿಯಲ್ಲಿದೆ. ಅದಕ್ಕಿರುವಂತಹ ವ್ಯತ್ಯಾಸಗಳೇನು? ಬೇರೆ ಏನಾದರೂ ಇದರಲ್ಲಿ ವಿಧಗಳಿದೆಯಾ ಹೇಗೆ? ಮೂಲಭೂತವಾಗಿ ಈ ಆಧುನಿಕ ಕಂಬಳ ಅಂತ ಹೇಳಿದ್ರೆ ಕೋಣಗಳಿಗೆ ನೇರವಾಗಿ ಓಡಲಿಕ್ಕೆ ಬೇಕಾಗಿರುವಂಥ ಟ್ರ್ಯಾಕನ್ನು ನಿರ್ಮಾಣ ಮಾಡಿ, ಅದಕ್ಕೆ ಕರೆ ಅಂತ ಹೇಳ್ತಾರೆ, ಆ ಕರೆಗಳನ್ನು ನಿರ್ಮಾಣ ಮಾಡಿ ಆ ಕರೆಗಳಲ್ಲೇ ಕೋಣಗಳನ್ನು ಓಡಿಸುವುದು. ಅದರಲ್ಲಿ ಭಾಳಷ್ಟು ಪ್ರಕಾರಗಳು ಬರ್ತವೆ. ಮತ್ತು ಅದರ ಓಟದ ಸ್ಪರ್ಧೆಗಳಲ್ಲಿ ಜರುಗುತ್ತವೆ, ಬಹುಮಾನಗಳಲ್ಲಿ ಸಿಗ್ತವೆ. ಆದರೆ ಅದರ ನಿಖರತೆಗಳನ್ನು ಕಾಯ್ದುಕೊಳ್ಳಲಿಕ್ಕೆ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಆ ಕೋಣಗಳ ವೇಗವನ್ನು ಅಳತೆ ಮಾಡುವಂಥ ಪದ್ಧತಿ ಆಧುನಿಕ ಕಂಬಳದಲ್ಲಿದೆ. ಇದು ಆಧುನಿಕ ಕಂಬಳದ ಪ್ರಕ್ರಿಯೆ. ಕೋಣಗಳಲ್ಲಿ ಓಟದ ಸಾಮರ್ಥ್ಯ ಎಷ್ಟಿದೆ ಅಷ್ಟೂ ಸಾಮರ್ಥ್ಯಗಳು ನೇರವಾಗಿ ಬಳಕೆ ಆಗ್ತವೆ. 2 ಜೊತೆ ಕೋಣ, 2 ಕರೆಗಳನ್ನು ಮಾಡಿಕೊಂಡು 2 ಕರೆಗಳ ಮೂಲಕ ಕೋಣಗಳನ್ನು ಓಡಿಸಿ ಯಾವ ಕೋಣ ವೇಗವಾಗಿ ಬರ್ತದೆ ಎನ್ನುವಂಥದ್ದನ್ನು ಒಂದು ರೀತಿಯಲ್ಲಿ ತೀರ್ಮಾನ ಮಾಡ್ತಾರೆ. ಇನ್ನೊಂದು ಒಂದೇ ಕರೆಯಲ್ಲಿ ಕೋಣಗಳನ್ನು ಓಡಿಸಿ ಸಮಯವನ್ನು ಪಾಲನೆ ಮಾಡಿ ಸಮಯದ ಆಧಾರದ ಮೇಲೆ ಅವುಗಳ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವುಗಳಿಗೆ ತೀರ್ಮಾನಗಳನ್ನು ಕೈಗೊಳ್ತಾರೆ. ಲೇಸರ್ ಫಿನಿಶ್, ಯಾಕಂದರೆ ಕೋಣಗಳ ಸ್ಪರ್ಧೆಗಳಲ್ಲಿ ಅತ್ಯಂತ ತಿಕ್ಕಾಟ ಇರ್ತದೆ. ಕೊನೆಯ ತನಕವೂ ಜಡ್ಜ್ಮೆಂಟಿಗೆ ಬರುವುದು ಭಾಳ ಕಷ್ಟ. ಜಡ್ಜ್ ಕೈಯಲ್ಲಿ ಹಿಡಿದು ಸಮಯವನ್ನು ಹೇಳಿದರೆ ಅಲ್ಲಿ ಗಲಾಟೆ ಆಗುವ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ಲೇಸರ್ ಫಿನಿಶ್ ಅದು ಟೈಮಿಂಗ್ಸನ್ನು ಕೊಡ್ತದೆ.
ಅವಾಗಲ್ಲಿ ಯಾವುದೇ ಸ್ಪರ್ಧೆಗಳಿಗೆ ಗಲಾಟೆಗಳಿಗೆ ಅವಕಾಶಗಳಿಲ್ಲದೆ ಉತ್ತಮ ರೀತಿಯಲ್ಲಿ ಸ್ಪರ್ಧೆಗಳನ್ನು ಸಾಗಿಸಿಕೊಂಡು ಆಧುನಿಕ ಕಂಬಳದವರು ಒಂದೆಡೆಯಲ್ಲಿ ಕಂಬಳಗಳನ್ನು ಆಚರಿಸ್ತಾರೆ. ಅದೇ ಸಂಪ್ರದಾಯ ಕಂಬಳಕ್ಕೆ ಬಂದಾಗ ಇಲ್ಲಿ ವಿಶಾಲವಾದ ಗದ್ದೆಯಲ್ಲಿ ಕೋಣಗಳು ಓಡುವುದರಿಂದ ಅವುಗಳ ನೇರವನ್ನು ಕಾಯ್ದುಕೊಳ್ಳುವುದು ಕೋಣಗಳ ಒಂದು ಗುರಿಯಾಗಿರ್ತದೆ. ಮತ್ತು ಕೋಣದ ಮಾಲೀಕರ ಮತ್ತು ಮೇಳಿಗಾರರು ಅದಕ್ಕೆ ಹಿಡ್ಕೊಳ್ಳುವವರೆಲ್ಲ ಇರ್ತಾರೆ. ಅದನ್ನು ತಿದ್ದುಪಡಿ ಮಾಡುವವರೆಲ್ಲ ವಿಶಾಲವಾದ ಗದ್ದೆಯಲ್ಲಿ ನೇರವನ್ನು ಕಾದುಕೊಂಡು ಕೋಣಗಳು ಓಡುವಂಥ ವ್ಯವಸ್ಥೆಗಳನ್ನು ನೋಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಅವುಗಳು ಅಡ್ಡ ಓಡಿದರೆ ಸಮಯ ಹೆಚ್ಚು ಹೋಗ್ತದೆ. ಇಲ್ಲಿಯೂ ಸಹ ಇತ್ತೀಚೆಗೆ ಹೊಸತಾಗಿ ಕೋಣಗಳ ಮಾಲೀಕರಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಇಲ್ಲಿಯೂ ಸಹ ಸ್ಪರ್ಧೆಗಳನ್ನು ಇರಿಸಿ ಸಮಯದ ಪಾಲನೆಯ ಮೂಲಕ ಸ್ಪರ್ಧೆಗಳನ್ನು ಇಳಿಸಿ ಅವರಿಗೂ ಸಹ ಪ್ರೋತ್ಸಾಹವನ್ನು ಕೊಡುವಂಥ ಪರಿಪಾಠಗಳು ಇತ್ತೀಚೆಗೆ ಹುಟ್ಟಿಕೊಂಡಿದ್ದಾವೆ. ಆದರೆ ಮೊದಲು ಏನು ಕೇಳಿದರೆ ಇವತ್ತಿಗೂ ಹಿಂದಿಗೂ ಸಂಪ್ರದಾಯ ಕಂಬಳಕ್ಕೂ ಹಿಂದಿಗೂ ವ್ಯತ್ಯಾಸಗಳೇನು ಕೇಳಿದರೆ ಹಿಂದೆ ಪ್ರತಿಯೊಂದು ಮನೆಯಲ್ಲಿಯೂ ಕೋಣಗಳಿರ್ತಿತ್ತು. ಇವತ್ತು ಯಾವ ಮನೆಯಲ್ಲಿಯೂ ಕೋಣಗಳಿಲ್ಲ. ಹೌದು, ಕೋಣಗಳಿಲ್ಲ. ಎಲ್ಲವೂ ಯಂತ್ರೋಪಕರಣಗಳ ಮೂಲಕ ಭೂಮಿಯನ್ನು ಉಳುಮೆ ಮಾಡುವಂಥ ಪದ್ಧತಿಗೆ ನಾವು ಬಂದಿದ್ದೇವೆ. ಆದ್ದರಿಂದ ಕೋಣಗಳನ್ನು ಸಾಕುವವರ ಸಂಖ್ಯೆ ಬಹಳ ವಿರಳವಾಗಿದೆ. ಈಗ ಕೋಣಗಳು ಇದ್ದಾವೆ ಅಂತ ಹೇಳಿದರೆ ಅದು 100ಕ್ಕೆ 100 ಕಂಬಳಕ್ಕೆ ಸಿದ್ಧ ಮಾಡಿಕೊಳ್ಳುವ ಮನೆಯವರು ಮಾತ್ರ ಆ ಕೋಣಗಳನ್ನು ಸಾಕುವಂಥ ಪರಿಪಾಠದಲ್ಲಿ ಇದ್ದಾರೆ. ಈಗ ಆಗ ಒಂದು ಕಂಬಳ ಅಂತ ಹೇಳಿದ್ರೆ ಮನೆಯಲ್ಲಿ ಆ ಊರಿನಲ್ಲಿರುವಂಥ ಎಲ್ಲ ಕೋಣಗಳು ಆ ಕಂಬಳ ಗದ್ದೆಗೆ ಬರ್ತಿತ್ತು. ಒಂದು ಉಮೇದ್, ಮಕ್ಕಳೊಂದಿಗೆ ಹೆಂಗಸರು ಮಕ್ಕಳು ಮನೆಯವರು ಎಲ್ಲರೂ ಸೇರಿ ಬರುವಂಥ ಒಂದು ಜಾತ್ರೆಯ ಉಪಾಧಿಯಲ್ಲಿ ಸಾಗುವಂಥದ್ದು. ಮತ್ತು ಅಲ್ಲಿ ಒಂದು ಸಂಪ್ರದಾಯಕ್ಕೆ ಅಂತ ಕೇಳಿದ್ರೆ ಒಂದು ಕೋಣಗಳನ್ನು ತಗೊಂಡು ಬರುವಾಗ ಈ ಸಂಪ್ರದಾಯಬದ್ಧ ಕಂಬಳದಲ್ಲಿ ಅವರಿಗೊಂದು ಗೌರವ ಇದೆ. ಕೋಣದ ಮಾಲೀಕರು ಒಂದು ಭಾಗದಲ್ಲಿರುವಂಥ ಎಲ್ಲ ಕೋಣಗಳನ್ನು ಒಟ್ಟು ಮಾಡಿಕೊಂಡು ಆ ಕೋಣಗಳನ್ನು ಸಿಂಗರಿಸಿಕೊಂಡು ಆ ಮದುಮಗನ ಹಾಗೆ ಬೆನ್ಪೌಡ ಅಂತ ಹೇಳ್ತೇವೆ ನಾವು. ಇವರು ಹೇಳಿದ ಹಾಗೆ ಗಗ್ಗರಗಳನ್ನು ಕಟ್ಟಿಕೊಳ್ಳುವುದು, ಕನ್ನಡಿಗಳನ್ನು ಹಾಕ್ಕೊಳ್ಳುವಂಥದ್ದು, ದುಡಿ ಹಗ್ಗಗಳನ್ನು ಹಾಕ್ಕೊಳ್ಳುವಂಥದ್ದು, ಬಹಳ ಚಂದವಾಗಿ ಕೋಣಗಳನ್ನು ಶೃಂಗರಿಸಿಕೊಂಡು ಗುಂಪಾಗಿ ಒಂದೊಂದು ಭಾಗದ ಜನ, ಒಂದು ಗ್ರಾಮದಲ್ಲಿ ಒಂದೊಂದು ಬೆಟ್ಟು ಅಂತಿರ್ತದೆ, ಆ ಬೆಟ್ಟಿನ ಜನಗಳು ದೋಲು ವಾದ್ಯ ತೆಕ್ಕೆ ಕುಣಿತ ಇವುಗಳ ಮೂಲಕ ಆ ಕೋಣಗಳನ್ನು ಕಂಬಳಕ್ಕೆ ತರುವುದೇ ಒಂದು ವೈಭವ. ಆ ವೈಭವಗಳನ್ನು ನಾವೀಗ ಕಾಣುವುದು ಬಹಳ ವಿರಳವಾಗ್ತಾ ಇದ್ದಾವೆ. ಈಗ ಎಲ್ಲ ವಾಹನಗಳ ಮೂಲಕ ಬಂದು ಗದ್ದೆಯಲ್ಲಿ ಇಳಿತವೆ. ಹಾಗಲ್ಲ, ಒಂದು ಕಂಬಳ ಅಂತ ಹೇಳಿದರೆ ಒಂದು ಬೆಳಗಿನ ಜಾವದಲ್ಲಿ ಶುರುವಾಗ್ತದೆ. ಅವರಿಗೆ ಬೆಳಗಿನ ಜಾವ ಅವರು ಆರಾಧಿಸುವ ದೇವರ ಮುಂದೆ ಕೋಣಗಳನ್ನು ತಗೊಂಡೋಗಿ ಅಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲ ಕೋಣಗಳ ಮಾಲೀಕರೆಲ್ಲ ಒಟ್ಟಾಗಿ ಅದನ್ನು ಕಂಬಳ ಗದ್ದೆಗೆ ತರುವ ಒಂದು ಸನ್ನಿವೇಶವನ್ನೇ ನೋಡುವುದೇ ಅತ್ಯಂತ ವೈಭವಯುತವಾದಂಥದ್ದು. ಓಕೆ. ಈಗ ಸರ್, ಮದಿಪು ಕಲಾವಿದರಿಗೆ ಈ ಒಂದು ಕಂಬಳದಲ್ಲಿ ಇರುವಂತಹ ಒಂದು ಪ್ರಾಧಾನ್ಯತೆ ಆಗಿರ್ಬೋದು, ಅವರ ಒಂದು ಪಾತ್ರ ಏನು ಇದರಲ್ಲಿ? ಅಂದ್ರೆ ಈಗ ಕಂಗನಬೆಟ್ಟು ಇಲ್ಲಿ ಉಂಟು. ಕಂಗನಬೆಟ್ಟಿನಲ್ಲಿ ಸಿರಿಗಳ ಕಂಬಳ ಆಗ್ತದೆ, ದೆಯ್ಯಾಳಿ ಕಂಬಳ ಅಂತ ಹೇಳ್ತಾರೆ. ಅಲ್ಲಿ ಫಸ್ಟಿಗೆ ಕುಮಾರ ಮತ್ತು ಸಿರಿಗಳ ದರ್ಶನ ಆಗ್ತದೆ. ಅದಕ್ಕೆ ಈ ಮದಿಪು ಅಂತ ಹೇಳಿದರೆ ದೈವ ಹತ್ರ ಮಾತು, ಈ ದೈವ ನುಡಿ ಬರ್ತದೆ. ಅದಕ್ಕೆ ಜನರು ಅದಕ್ಕೆ ಏನಾದರೂ ಹೇಳ್ತಾರೆ, ಇದಕ್ಕೆ ಮಧ್ಯವರ್ತಿ ಒಬ್ಬರು ಬೇಕಲ್ಲ. ದೈವ ಹೇಳಿದ್ದು ಕೆಲ ಜನರಿಗೆ ಅರ್ಥವಾಗುವುದಿಲ್ಲ. ಅರ್ಥ ಆದರೂ ಅದು ಸರಿ ಬಿಡಿಸಿ ಹೇಳುವಂಥದ್ದು ಮಧ್ಯವರ್ತಿ. ಮತ್ತು ದೈವಕ್ಕೂ ಈ ಕಂಬಳದ ವಿಷಯದ ಬಗ್ಗೆ ಈ ಭಕ್ತಾಭಿಮಾನಿಗಳಿಗೆ ಒಂದು ತಕರಾರು ಬರ್ತದೆ. ಇದನ್ನು ಒಂದು ಮಧ್ಯವರ್ತಿ, ಒಂದು ಸಮರ್ಪಕವಾದ ಒಂದು ತೀರ್ಪು ಕೊಡುವವರು ಈ ಮದಿಪು ಅಂತ ಹೆಸರು. ಈಗ ದೆಯ್ಯಾಳಿಯಲ್ಲಿ ಕುಮಾರನ ದರ್ಶನ ಆಗುವಾಗ ಮಾತಾಡೋದು ನಾನೇ. ಅದೇ ಈಗ ಹೆಚ್ಚು ಅಂತೇಳಿ ಮುಂಚೆ ಈ ಕಂಬಳ ಅಂತೇಳಿ ಒಂದು ಇಲ್ಲ. ಅಂದರೆ ಊಳುದು ನೇಗುಲು ಕಟ್ಟಿ ಊಳುವಾಗ ಕೋಣ ಸ್ವಲ್ಪ ಜೋರು ಓಡುದು. ಆವಾಗ ಊಳುವಾಗಲೇ ಕೋಣ ಸ್ಪರ್ಧೆ ಸ್ವಲ್ಪ ಜೋರು ಆಗೋದು. ಒಳಲಾಗ್ತಾರೆ, ಒಂದು ಈ ಪಾಡ್ದನದ ಹಾಗೆ ಒಂದು ಒಳಲಾಗ್ತಾರೆ. ಒಳಲಾಕಿದ್ಕೊಳ್ಳಿ ಕೋಣಗಳು ಓಡಬೇಕು. ಈಗ ಗೊತ್ತು ಈ ಒಳಲು ಯಾಕೆ ಹೇಳಿದ್ರೆ ಅಂತ ಹೇಳಿದರೆ ಅದು ಆ ಕೋಣಗಳಿಗೆ ಸ್ವಲ್ಪ ಜೋರು ಹೋಗಬೇಕು, ಇಲ್ದ್ರೆ ಓಡಬೇಕಂತ ಗೊತ್ತು. ಅದು ಆಗಿ ಈ ಉಳುಮೆ ಜೋರಾಗಿ ಕಡೆಗೆ ಈ ಓಡಿಸುವಾಗ ಆ ನೇಲು ಉಂಟಲ್ಲ ನುಳಿದು ಅಲ್ಲಿ ಎಲ್ಲಿಯಾದರೂ ಸಿಕ್ಕಿ ಬಿದ್ದರೆ, ಕೈ ತಪ್ಪಿ ಹೋದರೆ ಅವರ ಕಾಲಿಗೆ ಪೆಟ್ಟಾಗ್ತದೆ. ಕಡೆಗೆ ನೇಲು ಬಿಡಿಸಿ ಖಾಲಿ ಓಡಿಸಲಿಕ್ಕೆ ಶುರು ಮಾಡಿದ್ರು. 2 ಜೋಡು ಓಡಿಸುವುದು, ಫಸ್ಟಿಗೆ ಒಂದೇ ಜೋಡು ಓಡಿಸುವುದು, ಮತ್ತು 2 ಜೋಡು ಓಡಿಸುವುದು. ಅಂದರೆ ಈ ಕೆಲವು ಗದ್ದೆಯಲ್ಲಿ ದೊಡ್ಡ ಗದ್ದೆ ಉಳುವಾಗ ಒಂದೇ ಜೋಡು ಸಾಕಾಗುವುದಿಲ್ಲ. ನೆರೆಮನೆಯವ್ರದ್ದೊಂದು 4-5 ಜನ ಒಟ್ಟಿ ಉಳಿದೋದು. ಅಂದರೆ ಒಂದೇ ದಿವಸ ಉಡ್ಲಿಕ್ಕೆ ಒಂದು ಕೋಣದಲ್ಲಿ ಆಗೋದಿಲ್ಲ, ಒಂದು ಜೋಡಿ ಕೋಣದಲ್ಲಿ ಆಗೋದಿಲ್ಲ. ಇದು ಹಾಗೆ ಕಡೆಗೆ ಕಂಬಳ ಶುರುವಾಯಿತು. ಈ ಕಡೆಗೆ ಕಂಬಳ ಅಂತ ಹೇಳಿದರೆ ಆ ಗ್ರಾಮದಲ್ಲಿ ಒಂದು ಕಂಬಳ ಆಗ್ತದಲ್ಲ, ಅಲ್ಲಿಗೆ ಈ ಗೆದ್ದೆಯಲ್ಲಿ ಸ್ವಲ್ಪ ಜೋರಾಗಿ ಓಡಿದರೆ ಆ ಕೋಣಗಳನ್ನು ಆ ಕಂಬಳಕ್ಕೆ ತೆಗೆದು ಹೋಗ್ತಾರೆ.
ಅಂದರೆ ನಿನ್ನ ಕೋಣಗಳು ಸ್ವಲ್ಪ ಒಳ್ಳೆ ಓಡ್ತೋಳ ಬರಲಿ ಕಂಬಳಕ್ಕಂತ. ಆಗ ಈಗ ಸ್ಪರ್ಧೆ ಏನಿಲ್ಲ, ಆವಾಗ ಕೋಣಗಳನ್ನು ಕಂಬಳಕ್ಕೆ ತಗೊಂಡೋದ್ರೆ ಈ ಉಳ್ಳಿಕ್ಕೆ ತಗೊಳ್ಳೋದು ಅವನ್ನ. ಮತ್ತೊಂದು ಈಗ ಹಾಗಲ್ಲ, ಈಗ ಓಡಿದರೆ ಕೆಲವು ಜನ ಈ ಸ್ಪರ್ಧೆಗಿರುವವರು ಅವ್ರನ್ನ ಕ್ರಯಕ್ಕೆ ತಗೊಳ್ತಾರೆ. ಅಂದರೆ ನಮ್ಮ ಸ್ಪರ್ಧೆಗೆ ಇದು ಬೇಕು, ಇನ್ನೂ ಒಂದು ಸ್ವಲ್ಪ ಅದಕ್ಕೆ ಹುರುಳಿ ಗಿರುಳಿ ಎಲ್ಲ ಹಾಕಿದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ, ಸ್ಪರ್ಧೆಯಲ್ಲಿ ಅದು ವಿನ್ ಆಗ್ತದೆ ಅಂತ ಉದ್ದೇಶದಿಂದ ಈಗ ತಗೊಳ್ತಾರೆ. ಮುಂಚೆ ಹಾಗಲ್ಲ, ಈ ಒಳ್ಳೆ ಓಡುವ ಕೋಣವನ್ನು ದೊಡ್ಡ ಸಾಗೊಳ್ಳಿಯವರು ಅಂದರೆ ಭೂಮಾಲೀಕರು ಉಳ್ಳಿಕ್ಕಾಗ್ತದೆ ಅಂತ ಉದ್ದೇಶದಲ್ಲಿ ಆ ಕೋಣಗಳನ್ನು ತಗೊಳ್ಳೋದು. ಈಗ ಈ ರೀತಿಯಾಗಿ ತಗೊಳ್ಳೋದು. ಓಕೆ ಸರ್, ಈಗ ಒಂದು ಕಡೆ ಕಂಬಳವನ್ನ ಉಳಿಸ್ಕೊಳ್ಬೇಕು ಅಂತ ಕರಾವಳಿಗರು ಪಟ್ಟು ಹಿಡಿತಿದ್ದಾರೆ. ಆದ್ರೆ ಇದಕ್ಕೆ ಕೆಲವೊಂದು ವಾಗ್ವಾದಗಳು ಕೇಳಿ ಬರ್ತಾ ಇದೆ. ಪ್ರಾಣಿಗಳಿಗೆ ಹಿಂಸೆ ಆಗ್ತಾ ಇದೆ, ಅವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಏರಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಖಂಡಿತವಾಗಿಯೂ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದಂಥ ವ್ಯಕ್ತಿಗಳಲ್ಲಿ ಕೋಣಗಳಿದ್ದಾವ ಎನ್ನುವಂಥ ಒಂದು ಪ್ರಶ್ನೆಗಳನ್ನು ನೀವು ಮಾಧ್ಯಮದ ಮೂಲಕ ಕೇಳಬೇಕು. ಅವರು ಮನೆಯಲ್ಲಿ ಬೇಸಾಯ ಮಾಡ್ತಾರಾ? ಬೇಸಾಯ ಮಾಡೋದಿದ್ರೆ ಅವರು ಹೋರಿಗಳನ್ನು ಅಥವಾ ಎತ್ತುಗಳನ್ನು ಸಾಕ್ತಾರಾ? ಸಾಕುವುದಾದರೆ ಯಾವ ರೀತಿಯಲ್ಲಿ ಸಾಕ್ತಾರೆ? ಸಾಕಿದ ಮೇಲೆ ಉಳುಮೆ ಮಾಡುವಾಗ ರೈತಾಪಿ ಜನ ಕೋಣಗಳಿಗೆ ಹೊಡೆಯುವುದಿಲ್ವಾ? ಅದು ಹಿಂಸೆಯಾ? ಈ ಪ್ರಶ್ನೆಗಳಿಗೆಲ್ಲ ಮೊದಲು ಆ ಮೆಟ್ಟಲೇರಿದಂಥ ವ್ಯಕ್ತಿಗಳಿದ್ದಾರಲ್ಲ, ಪೇಟಾದವರು, ಅವರು ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಮಾಧ್ಯಮದ ಮೂಲಕ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಯಾಕೆ ಕೇಳಿದರೆ, ಪೇಟಾದ ಗುಂಪನ್ನು ಗಮನಿಸಿದರೆ ಅವರು ಹೋರಿ ಅಂದರೆ ಏನು ಅಂತ ಗೊತ್ತಿಲ್ಲದೇ ಇರುವವರಿದ್ದಾರೆ. ಮಾಧ್ಯಮದಲ್ಲಿ ಒಂದು ಸ್ವಾಮೀಜಿಯವರು, ಪೇಟದ ಅಧ್ಯಕ್ಷರಾದವರು, ನಾನು ಕಂಬಳ ಅಂದರೆ ಏನು ಗೊತ್ತಿಲ್ಲ, ಹೋರಿ ಅಂದರೆ ಏನು ಗೊತ್ತಿಲ್ಲ ಎನ್ನುವಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅಂಥವ್ರು ಇವತ್ತು ಹಿಂಸೆ ಆಗ್ತದೆ ಎನ್ನುವಂಥ ನೆಪವನ್ನು ಒಡ್ಡಿ, ಹಿಂಸೆ ಆಗುವುದು ಅವರಿಗಲ್ಲ, ಕೋಣಗಳಿಗಲ್ಲ, ಅವರಿಗೆ ಹಿಂಸೆ ಆಗುವುದು. ಯಾಕೆ? ಅವರ ಬೇಳೆ ಬೇಯಿಸ್ಕೊಳ್ಳಲಿಕ್ಕೆ, ಅವರು ತಂತ್ರಗಾರಿಕೆಗಳನ್ನು ಮಾಡಲಿಕ್ಕೆ, ಒಂದು ಸಂಪ್ರದಾಯವನ್ನು ಮುರಿಲಿಕ್ಕೆ, ಈ ಸಂಪ್ರದಾಯಬದ್ಧವಾಗಿ ಜರುಗುವಂಥ ದೇವರ ಆಚರಣೆಗಳನ್ನು ತಡೆಗಟ್ಟಲಿಕ್ಕೆ ಅವರು ಮಾಡುವಂಥ ಹುನ್ನಾರ ಇದು. ಇಲ್ಲಿ ಖಂಡಿತವಾಗಿಯೂ ಪ್ರಾಣಿ ಹಿಂಸೆ ಆಗುವುದಿಲ್ಲ. 365 ದಿನಗಳ ಕಾಲ ನಾವು ಕೋಣಗಳನ್ನು ಸಾಕ್ತೇವೆ. ಹಾಗಾದರೆ ಸಾಕುವ ವೆಚ್ಚಗಳೆಷ್ಟಾಗ್ತವೆ? ಕೋಣಗಳಿಗೆ ಹಾಕುವಂಥ ಆಹಾರಗಳೇನು? ಅವುಗಳ ಖರ್ಚು ವೆಚ್ಚಗಳೇನು? ಅವುಗಳ ಕೆಲಸಗಳನ್ನು ಮಾಡುವಂಥ ಪದ್ಧತಿಗಳೇನು? ಕೋಣಗಳಿಗೆ ಆ ಮನೆಯ ಮಾಲೀಕ ಎಷ್ಟು ಪ್ರೀತಿಯನ್ನು ಕೊಡ್ತಾನೆ ಎನ್ನುವಂಥದ್ದು ಅವ್ರಿಗೆ ಗೊತ್ತಿದೆಯಾ? ಏನೂ ಗೊತ್ತಿಲ್ಲದೆ ಕೇವಲ 1-2 ಹೊಡೆತಗಳನ್ನು ಕೊಟ್ಟಾಗ ಕೋಣಗಳು ನೋವಾಗ್ತವೆ. ನಾವು ನಮ್ಮ ಮಕ್ಕಳನ್ನು ತಿದ್ದಲಿಕ್ಕೆ ಹೊಡೆತ ಕೊಡೋದಿಲ್ವಾ? ಖಂಡಿತ ಕೊಡ್ತೇವೆ ಇಲ್ವಾ? ಹಾಗಾದರೆ ಕೋಣಗಳಿಗೆ ಯಾಕೆ ಹೊಡೆತ ಕೊಡಬಾರ್ದು? ಅದನ್ನು ದೊಡ್ಡ ಅಪರಾಧ ಎನ್ನುವ ರೀತಿಯಲ್ಲಿ ಒಂದು ದೇವರ ಆರಾಧನೆಯನ್ನೇ ನಿಲ್ಲಿಸಬೇಕು ಎನ್ನುವಂಥ ಹುನ್ನಾರ ಅದರ ಹಿಂದಿದೆ. ಮತ್ತು ಬೇರೆ ಬೇರೆ ಕಾರಣಗಳಿದ್ದಾವೆ. ಕೋಣಗಳೆಲ್ಲ ನಶಿಸಿ ಹೋಗಬೇಕು. ಖಂಡಿತವಾಗಿಯೂ ಈ ಪೇಟಾದವರ ಒಂದು ಯೋಜನೆ ಏನು ಕೇಳಿದರೆ, ಹೋರಿ ಅಥವಾ ಕೋಣ ಎನ್ನುವ ತಳಿಯನ್ನು ನಶಿಸುವ ಹೋಗುವಂತೆ ಮಾಡುವುದೇ ಅವರ ಹುನ್ನಾರ ಆಗಿರ್ತದೆ. ಅದಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ನಮ್ಮ ಸರ್ಕಾರ, ಘನ ಸರ್ಕಾರ ಇದರ ಬಗ್ಗೆ ಸ್ಪಷ್ಟವಾದ ವಿವರಣೆಗಳನ್ನು ಕೊಟ್ಟಿದ್ದಾವೆ. ನಮ್ಮ ಕರ್ನಾಟಕದ ಈ ಕರಾವಳಿ ಭಾಗದಲ್ಲಿ ಸಾಗುವಂಥ ಈ ಕ್ರೀಡೆಗೆ ಸರ್ಕಾರ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಈ ಒಂದು ಸಂಪ್ರದಾಯ ಉಳ್ಕೊಳ್ಬೇಕು. ಇದರಲ್ಲಿ ಬಹಳ ದೈವತಾರಾಧನೆಗಳಿದ್ದಾವೆ. ರೈತಾಪಿ ಜನರ ನೋವಿನ ನಲಿವಿನ ಎಲ್ಲ ಅಂಶಗಳು ಇದರಲ್ಲಿ ಅಡಕವಾಗಿರ್ತವೆ. ಆದ್ದರಿಂದ ಇದು ಉಳಿಬೇಕು ಎನ್ನುವಂಥದ್ದು ಎರಡೂ ಸದನಗಳಲ್ಲಿ ಮಂಜೂರಾತಿಯನ್ನು ಪಡೆದು ರಾಷ್ಟ್ರಪತಿಗಳಲ್ಲಿಗೆ ಹೋಗಿ ರಾಷ್ಟ್ರಪತಿಯಿಂದ ಅಂಕಿತ ಪಡೆದು ಕಂಬಳ ಆಚರಣೆಯಲ್ಲಿ ಯಾವುದೇ ಹಿಂಸೆಗಳಿಲ್ಲ, ಒಂದು ವೇಳೆ ಅಂತಹ ಹಿಂಸೆಗಳು ಕಂಡು ಬಂದಲ್ಲಿ ಅದನ್ನು ಮಾರ್ಪಾಡು ಮಾಡಿಕೊಂಡು ನಾವು ಕಂಬಳ ಆಚರಿಸುವವರು ಅದರಲ್ಲಿ ತಿದ್ದುಪಡಿಗಳನ್ನು ಮಾಡಿಕೊಂಡು ದೇವರ ಆರಾಧನೆಗಳನ್ನು ಮಾಡ್ಕೊಂಡು ಬರ್ತೇವೆ ಎನ್ನುವಂಥ ಒಡಂಬಡಿಕೆಗೆ ಒಳಪಟ್ಟು ಒಂದು ರಾಷ್ಟ್ರಪತಿಯವರು ಅಂಕಿತಕ್ಕೆ ಸಹಿಯನ್ನು ಹಾಕಿದ್ದಾರೆ. ಅದರ ಮೇಲೂ ಸಹ ಅವರು ಹಠ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಅದರ ಹಿಂದಿರುವ ಉದ್ದೇಶ ಪ್ರಾಣಿ ದಯಾ ಸಂಘದವರದ್ದು ಪ್ರಾಣಿಗಳ ಮೇಲೆ ದಯ ಅಲ್ಲ, ಬೇರೆ ನಮ್ಮ ಸಂಪ್ರದಾಯದ ಮೇಲೆ ಕಠೋರವಾದಂಥ ಒಂದು ಅಸ್ತ್ರವನ್ನು ಬಿಡುವಂಥದ್ದೇ ಅವರ ಮೂಲ ಉದ್ದೇಶ ಆಗಿರ್ತದೆ. ಆದ್ದರಿಂದ ನೀವು ಪ್ರಾಣಿ ದಯಾ ಸಂಘದ ವ್ಯಕ್ತಿಗಳನ್ನು ಎಲ್ಲರನ್ನು ಇಂಟರ್ವ್ಯೂ ಮಾಡಿ ಯಾರ್ಯಾರ ಮನೆಯಲ್ಲಿ ಆ ಪ್ರಾಣಿಗಳನ್ನು ಸಾಕಿದ್ದಾರೆ, ಆ ಸಾಕುವ ಹಿನ್ನೆಲೆ ಏನು, ಅದಕ್ಕಿರುವ ಕಷ್ಟಗಳೇನು, ಅದನ್ನು ಒಂದು ಸರಿ ನೀವು ಇಂಟರ್ವ್ಯೂ ಮಾಡಿಸಿ ನಮಗೆ ತೋರಿಸಿದರೆ ನಾವು ಖಂಡಿತವಾಗಿಯೂ ನಿಮ್ಮ ಚಾನಲ್ಗೆ ಧನ್ಯವಾದಗಳನ್ನು ಹೇಳ್ತೇವೆ. ಖಂಡಿತ ಸರ್. ಈಗ ಇನ್ನೊಂದು ವಿಷಯ, ಈಗ ಒಂದು ಕಡೆ ಪೀಠಾದವರು ಈ ತರ ಸುಪ್ರೀಂ ಕೋರ್ಟಿಗೆ ಇದು ಮಾಡಿರುವಂತದ್ದು, ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಒಂದು ಘಟನೆ ಕೂಡ ನೆನಪಿರ್ಬೋದು, ಜಲ್ಲಿಕಟ್ಟು ಕೂಡ ಇದೇ ರೀತಿಯ ಒಂದು ಅಲ್ಲಿಯ ಜಾನಪದ ಕ್ರೀಡೆ, ಅದನ್ನ ನೋಡ್ಕೊಂಡು ಇಲ್ಲೂ ಕೂಡ ಅದನ್ನ ನಿಷೇಧ ಮಾಡಬೇಕು ಅಂತ ಪಣ ತೊಟ್ಟಿರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್.
ಕರಾವಳಿ ಕಂಬಳ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಈಗಾಗಲೇ ಮಾತಾಡ್ತಾ ಇದ್ವಿ, ಜಲ್ಲಿಕಟ್ಟು ತಮಿಳುನಾಡಲ್ಲಿ ನೆನಪಿರಬಹುದು, ಅದಕ್ಕೆ ಒಂದು ವಿರೋಧ ಕೂಡ ವ್ಯಕ್ತವಾಗಿತ್ತು, ಅದು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಆದರೆ ಅದಕ್ಕೆ ಎಲ್ಲ ಅಲ್ಲಿಯ ಜನತೆ ಕೂಡ ಒಂದೇ ಕೊರಳಲ್ಲಿ ನಮಗೆ ಜಲ್ಲಿಕಟ್ಟು ಬೇಕು ಅಂತ ಪಣ ತೊಟ್ಟಿದ್ರು, ಅದಕ್ಕೆ ಸರ್ಕಾರ ಕೂಡ ಕೈ ಜೋಡಿಸಿತ್ತು. ಸೊ ಈಗ ಜಲ್ಲಿಕಟ್ಟು ಅಲ್ಲಿ ನಡೀಬಹುದು ಅನ್ನೋ ಒಂದು ಆದೇಶ ಕೂಡ ಸುಪ್ರೀಂ ಕೋರ್ಟ್ನಿಂದ ಬಂದಿದೆ. ಆದರೆ ಕರಾವಳಿಯಲ್ಲಿ ಮಾತ್ರ ಕಂಬಳ ಅಂದ ತಕ್ಷಣ ಕೆಲವರು ಅದಕ್ಕೆ ಅಪೋಸಿಟ್ ಮಾತಾಡುವಂಥದ್ದು, ಕೆಲವರು ಮಾತ್ರ ಅದರ ಬಗ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ಸೊ ಯಾಕೆ ಕಂಬಳದ ಬಗ್ಗೆ ಅಷ್ಟು ಬೇಜವಾಬ್ದಾರಿ ಅಥವಾ ನಿಷೇಧದ ಮಾತುಗಳು ಅನ್ನುವಂಥದ್ದು? ಕಂಬಳದ ಬಗ್ಗೆ ಸಾರ್ವಜನಿಕವಾಗಿ ನಿಷೇಧದ ಮಾತು ಇಲ್ಲವೇ ಇಲ್ಲ, 100ಕ್ಕೆ 100 ಇಲ್ಲ ಅಂತ ಹೇಳ್ಬೋದು. ಆದರೆ ಪೇಟಾದವರ ಈ ಹುನ್ನಾರಿನಿಂದ ಕೆಲವರು ಅದು ಯಾಕೆ ಬೇಕಾ ಬೇಡವಾ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅವರಿಗೆ ನಾನು ಈ ಮೂಲಕ ಸ್ಪಷ್ಟವಾಗಿ ಹೇಳ್ತೇನೆ, ಒಂದೊಮ್ಮೆ ಕಂಬಳ ನಿಂತು ಹೋದಲ್ಲಿ ನಿಮ್ಮ ತುತ್ತಿಗೂ ಸಹ ತುತ್ತಾರ ಬರ್ತದೆ. ನಾವು ಗಮನಿಸಬೇಕಾದಂಥದ್ದು, ಕೋಣಗಳ ಮೂಲಕ ಉಳುಮೆಗಳನ್ನು ಮಾಡಿ ಭೂಮಿಯಲ್ಲಿ ಬೆಳೆಗಳನ್ನು ತೆಗೆದು ನಾವು ಆಹಾರವನ್ನು ಸೇವಿಸ್ತಾ ಇದ್ದೇವೆ. ಈ ಕಂಬಳ ಎನ್ನುವಂಥದ್ದು ಇಲ್ಲದಿದ್ದರೆ ಕೋಣದ ಸಂತತಿಯೇ ನಶಿಸಿ ಹೋಗ್ತದೆ. ಮುಂದಿನ ದಿನಗಳಲ್ಲಿ ಯಂತ್ರೋಪಕರಣಗಳಲ್ಲಿ ಆದರೂ ಕೈ ಕೊಟ್ಟರೆ ನಮಗೆ ಉಳುಮೆ ಮಾಡುವ ತಂತ್ರಗಾರಿಕೆಗೆ ಬೇಕಾಗುವ ಕೋಣಗಳು ಸಿಗದೇ ಇರುವುದರಿಂದ ನಮ್ಮ ಆಹಾರದ ಮೇಲೂ ಹೊಡೆತ ಬೀಳ್ತದೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಮತ್ತು ಕರಾವಳಿಯ ಭಾಗದಲ್ಲಿ ಮಾತ್ರ ಈ ಕಂಬಳ ಇರುವುದರಿಂದ ಉಳಿದ ಭಾಗದವರಿಗೆ ಕಂಬಳ ಅಂದರೆ ಏನು ಅಂತ ಗೊತ್ತಿಲ್ಲ. ಸರಿಯಪ್ಪ, ಪ್ರಾಣಿಗಳಿಗೆ ಹೊಡಿತಾರಂತೆ, ಅದು ಬೇಡ ಎನ್ನುವಂಥ ತೀರ್ಮಾನಕ್ಕೆ ಬರ್ತಾರೆಯೇ ಹೊರತು ಅದರ ಹಿಂದಿರುವ ಆಚರಣೆಗಳು, ಸಂಪ್ರದಾಯಗಳು, ದೇವರ ಪೂಜೆಗಳು, 1 ತಿಂಗಳಿನಿಂದ ಮಧುಮಾಂಸಗಳನ್ನು ಬಿಟ್ಟು ಮನೆಗಳಲ್ಲಿ ಆಚರಿಸುವಂಥ ನಿಬಂಧನೆಗಳು ಇವೆಲ್ಲವನ್ನು ತಿಳ್ಕೊಂಡದ್ದಿದ್ರೆ ಖಂಡಿತವಾಗಿಯೂ ಬೇಕು. ನಿಮಗೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಮಾನ್ಯ ಮಾಬಲ್ ಶೆಟ್ಟರು ಹೇಳಿದರು, ಈ ಕಂಬಳ ನಿಂತಾಗ ಏನು ತೊಂದರೆಗಳು ಬರ್ತವೆ ಎನ್ನುವಂಥದ್ದು. ಇದನ್ನು ನಾವು ಅನುಭವಿಸಿದ್ದೇವೆ, ನಮ್ಮ ಈ ಉಡುಪಿ ಜಿಲ್ಲೆಯಲ್ಲೇ ಅನುಭವಿಸಿದ್ದೇವೆ. ಈಗ ಪ್ರಸಿದ್ಧವಾಗಿ ಬಾರ್ಕೂರಿನಲ್ಲಿ ಕಂಬಳ ಆಗ್ತದೆ, ಆ ಕಂಬಳ ನಿಂತಿದೆ. ಇವತ್ತೀಗ ಇವರು ಹೇಳಿದಂಥ ಸಿರಿಗಳ ಕಂಬಳ ನಿಂತಿದೆ. ಸಿರಿಗಳ ಕಂಬಳವೂ ಸಹ ನಿಂತು ಹೋಗಿದೆ. ತೋನ್ಸೆಯಲ್ಲಿ ಕಂಬಳ ಆಗ್ತಾಯಿದೆ. ತೋನ್ಸೆಯಲ್ಲಿ ಕಂಬಳವನ್ನು ನಿಲ್ಲಿಸಿ ಗದ್ದೆಗಳಲ್ಲಿ ತೆಂಗಿನ ಗಿಡಗಳನ್ನು ಹಾಕಿ ತೆಂಗಿನ ಗಿಡಗಳು ಫಲವನ್ನು ಕೊಡುವಂಥ ಸನ್ನಿವೇಶಕ್ಕೆಲ್ಲ ಬಂದಿದ್ದಾವೆ. ಆದರೆ ಈ ನಿಂತ ಎಲ್ಲ ಕಂಬಳಗಳು ಮರುಚಾಲನೆಗೊಂಡಿದ್ದಾವೆ ಇವತ್ತು ಅತ್ಯಂತ ಅದ್ಧೂರಿಯಲ್ಲಿ. ಹಾಗಾದರೆ ಯಾಕೆ ಮರುಚಾಲನೆ ಯಾಕೆ ಮಾಡಿದರು? ತೆಂಗಿನ ಗಿಡಗಳನ್ನು ಹಾಕಿದ ಗದ್ದೆಗಳನ್ನು ಕಿತ್ತು ಪುನಃ ತೆಂಗಿನ ಗಿಡಗಳನ್ನು ತೆಗೆದು ಮತ್ತೆ ಸಮತಟ್ಟು ಗದ್ದೆಗಳನ್ನು ಮಾಡಿ ಆ ಗದ್ದೆಯಲ್ಲಿ ಕಂಬಳವನ್ನು ಆಚರಿಸುವಂಥ ಪರಿಸ್ಥಿತಿ ಯಾಕೆ ಬಂತು ಎನ್ನುವಂಥ ಪ್ರಶ್ನೆಗಳನ್ನು ನಾವು ಮುಂದಿಟ್ಟರೆ, ಕಂಬಳ ನಿಂತ ದಿನದಿಂದ ಸಂಪಾದನೆ ಒಂದು ಭಾಗದಲ್ಲಿ ಬಂದರೂ ಸಹ ಮಾನಸಿಕ ನೆಮ್ಮದಿ ಇಲ್ಲದೆ ಆ ಮನೆಗಳಲ್ಲಿ ಆಗುವಂಥ ಅವತಾರಗಳು ಅವಾಂತರಗಳನ್ನು ಗಮನಿಸಿ ಮತ್ತೆ ನಮ್ಮ ಜನ ಪ್ರಶ್ನೆಗಳನ್ನು ಇರಿಸಿದಾಗ ಈ ಜಲಕ್ರೀಡೆ, ನಿಮ್ಮ ಭೂಮಿಯಲ್ಲಿ ನಡೆಯುವಂತಹ ಜಲಕ್ರೀಡೆಯನ್ನು ನೀವು ನಿಲ್ಲಿಸಿದ್ದೀರಿ, ಏನೇ ಸಮಸ್ಯೆಗಳಿದ್ರೂ ಅದನ್ನು ಪುನಃ ಪ್ರಾರಂಭಿಸಿದರೆ ಮಾತ್ರ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ಎನ್ನುವಂಥದ್ದು ಬಂದಾಗ ಎಲ್ಲ ನಿಂತ ಕಂಬಳಗಳು ಮರುಚಾಲನೆಗಳನ್ನು ಗೊಂಡಿದ್ದಾವೆ. ಹಾಗಾದರೆ ದೈವಾರಾಧನೆಗಳಿಂದ ನಾವು ಆರಾಧಿಸದೇ ಇದ್ದಲ್ಲಿ ನಮಗಾಗುವ ತೊಂದರೆಗಳೇನೆನ್ನುವುದನ್ನು ಈ ಕಂಬಳದ ಮೂಲಕ ನಾವು ತಿಳ್ಕೊಳ್ಬೋದು. ಅದರಿಂದ ಕಂಬಳ ಎನ್ನುವಂಥದ್ದು ಕೇವಲ ಒಂದು ಜಾನಪದ ಕ್ರೀಡೆಯಾಗಿ ಇಲ್ಲ, ದೇವರ ಆರಾಧನೆಯಾಗಿದೆ. ಅದನ್ನು ನಿಲ್ಲಿಸಿದರೆ ಆ ಕುಟುಂಬದವರಿಗೆ, ಆ ಊರಿನವರಿಗೆ ಆಗುವಂಥ ತೊಂದರೆಗಳನ್ನು ಏನು ಎನ್ನುವುದನ್ನು ನಾವು ಅನುಭವಿಸಿದ್ದೇವೆ. ಆದ್ದರಿಂದ ಈ ಕಂಬಳಕ್ಕೆ ನಮಗೆ ಆಗಲೇಬೇಕು, ಎಷ್ಟೇ ಕಷ್ಟ ಆಗಲಿ. ಪೇಟಾದವರು ಸುಪ್ರೀಂ ಕೋರ್ಟಿಗೆ ಹೋದರೂ ಅವರ ಹಿಂದೆ ನಾವು ಸಹ ಹೋಗಿದ್ದೇವೆ, ನಮಗೆ ಕಂಬಳ ಬೇಕು ಅಂತ ಹೇಳಿದ್ದೇವೆ. ಹೈಕೋರ್ಟ್ನಲ್ಲಿಯೂ ಬೇಕು ಅಂತ ಹೇಳಿದ್ದೇವೆ. ಪ್ರತಿ ವರ್ಷ ಇತ್ತೀಚಿನ ಒಂದು 4-5 ವರ್ಷದವರಿಂದ ಪೇಟಾದ ತಲೆನೋವು ಇಡೀ ಕಂಬಳವನ್ನು ಆಚರಿಸುವಂಥ ಸಮಿತಿಯವರಿಗೆ ಉಂಟಾಗಿದ್ದರೂ ಸಹ ಅದನ್ನು ಧೈರ್ಯವಾಗಿ ಎದುರಿಸಿದ್ದೇವೆ. ಮತ್ತು ನಮ್ಮ ದೇವರ ಸಹಕಾರದಿಂದ ಇವತ್ತು ನಾವು ರಾಷ್ಟ್ರಪತಿ ಅಂಕಿತವನ್ನು ಪಡ್ಕೊಂಡು ಕಂಬಳ ಆಚರಣೆಗೆ ಬದ್ಧರಾಗಿದ್ದೇವೆ. ಯಾಕಂದರೆ ದೇವರ ಅನುಗ್ರಹ ಇದೆ ಎನ್ನುವುದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಬಿದ್ದದ್ದೇ ನಮಗೆ ದೊಡ್ಡ ಒಂದು ಕೊಡುಗೆಯಾಗಿದೆ, ದೇವರ ಅನುಗ್ರಹ ಆಗಿದೆ. ಆದ್ದರಿಂದ ಕಂಬಳ ಬೇಡ ಎನ್ನುವ ವರ್ಗ ಉಂಟಲ್ಲ, ಖಂಡಿತವಾಗಿಯೂ ಕಂಬಳದ ಬಗ್ಗೆ ಪೂರ್ವಾಪರಗಳನ್ನು ಆಲೋಚಿಸದೆ ಮಾತನಾಡುವವರಾಗಿರ್ತಾರೆ. ಖಂಡಿತವಾಗಿ ಆಲೋಚಿಸಿದರೆ ದೇವರ ಆರಾಧನೆಯನ್ನು ಬೇಡ ಎನ್ನುವ ಮನುಷ್ಯ ಇದ್ದರೆ
ಅವರನ್ನು ನಾವೇನು ಹೇಳಲಿಕ್ಕೂ ಇಲ್ಲ. ನೋಡು ಸರ್, ಅದ್ರ ಬಗ್ಗೆ ಮಾತಾಡೋಣ ಸರ್. ಈಗ ಕಂಬಳ ವಿಷಯಕ್ಕೆ ಬಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕಂಬಳದಲ್ಲಿ ಕೂಡ ಮಾರ್ಪಾಡುಗಳನ್ನ ಮಾಡಿದ್ದಾರೆ. ತುಂಬಾ ಬೇರೆ ಬೇರೆ ರೀತಿಯ ಮಾರ್ಪಾಡುಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಿಂದಿದ್ದಂತಹ ಕಂಬಳ ಯಾವ ರೀತಿ ಬದಲಾಗ್ತಾ ಇದೆ, ಸೊ ಅದು ನಿಮ್ಮ ಒಂದು ದೈವದ ಮದಿಪು ಹೇಳುವ ರೀತಿಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಅನುಸಾರಕ್ಕೆ ಯಾವ ರೀತಿ ಬದಲಾಗ್ತಾ ಬಂದಿದೆ ಅನ್ನುವಂಥದ್ದು. ಈಗ ಒಂದು ವಿಷಯ ನೀವು ಹೇಳಿದಿರಿ, ಜಲ್ಲಿಕಟ್ಟು ಅಲ್ಲಿ ಮೆಡ್ರಾಸಿನಲ್ಲಿಕ್ಕೆ ಇದು ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಇದು ಪ್ರಾಣಿಗೆ, ಆ ಪ್ರಾಣಿ ಹಿಂಸೆ ಅಂತ ಹೇಳ್ತಾರಲ್ಲ, ಪ್ರಾಣಿಗೆ ಹಿಂಸೆ ಕೊಡುವವರು ಯಾರು ಸಾಕ್ತಾರೋ ಅವರು ಮಕ್ಕಳು ಹಾಗೆ ಕೋಣನ್ನು ಸಾಕ್ತಾರೆ, ಅವರಿಗೆ ಹಿಂಸೆ ಕೊಡ್ತಾರೆ ಅಂತ ಹೇಳಿದಕ್ಕೆ ಅರ್ಥನೇ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಬರುವುದಿಲ್ಲ. ಜಲ್ಲಿಕಟ್ಟು ಇದಕ್ಕೆ ಸಂಬಂಧ ಬರುವುದಿಲ್ಲ. ಯಾರೋ ಒಬ್ಬರು ಏನೋ ಈ ಕಂಬಳ ಅಂತ ಕೋಣೆ ಅಂತ ಗೊತ್ತಿಲ್ಲದವರು ಏನೋ ಒಂದು ಹಾಕಿಬಿಟ್ಟಿದ್ದಾರೆ, ಅದ್ರ ಒಟ್ಟಿಗೆ ಇದು ಒಂದು ಸೇರಲಿ ಅಂತ. ಈಗ ಎಲ್ಲಿಗೆ ಹೊಡಿಬೇಕು ಅನ್ನೋದು ಆ ಓಟದವನಿಗೆ ಗೊತ್ತುಂಟು, ಏನು ಅವ್ರಿಗೆ ನೋವಾಗೋದಿಲ್ಲ. ಈಗ ಒಂದು ಪ್ರಾಣಿ ಹಿಂಸೆ ಮಾಡಿ ಎಲ್ಲಿಯಾದರೂ ಒಂದು ಕೋಣ ಸತ್ತಿದೆಯಾ? ಕಂಬಳ ಗೆದ್ದೆಯಲ್ಲಿ ಒಂದು ಕೋಣ ಮೀನು ಸತ್ತಿದೆಯಾ? ಅಥವಾ ಹೊಡೆಯುವ ಜಾಗಕ್ಕೆ ಹೊಡೆಯದೆ ಮಂಡೆಗೆ ಅಥವಾ ಕೆನ್ನೆಗೆ ಬಿದ್ದು ಒಂದು ಕೋಣಕ್ಕೆ ಏನಾರು ಆಗಿದೆಯಾ? ಅದು ಏನಾದರೂ ಒಂದು ರೆಕಾರ್ಡ್ ಆಗಿ ದಾಖಲಾಗಿ ಉಂಟಾ? ಇಲ್ಲ. ಯಾಕೆ ಓಡಿಸ್ತಾನೆ? ಅವಕ್ಕೆ ಗೊತ್ತುಂಟು ನಮಗೆ ಯಾಕೆ ಹೊಡಿತಾನೆ ಅವ, ನಾನು ಓಡಬೇಕು ಜೋರು. ಯಾವಾಗ ಕೋಣಕ್ಕೆ ಎಷ್ಟು ಬುದ್ಧಿ ಅಂತ ಹೇಳಿದರೆ, ಜೊತೆ ಕಟ್ಟಿ ಓಡುವಾಗ ಆಚೆಯ ಕೋಣ ನೋಡಿ ಓಡ್ತಾನಂತೆ. ಅದು ಆಚೆಯ ಕೋಣವನ್ನು ನೋಡಿ ಒಂದು ದಾಂಪು ಮುಂದೆ ಹಾಕಿ ಓಡ್ತಾನಂತೆ. ಯಾಕೆ? ನಾನು ಮುಂದೆ ಬರಬೇಕಂತ. ಯಾಕೆ ಹೊಡಿತಾನೆ ಅಂತಲೂ ಗೊತ್ತು. ಯಾವಾಗ ಅವ ಹೊಡೆಯುವವರು ನಿಲ್ಲಿಸ್ತಾರೆ, ನನ್ನನ್ನು ಬಿಡ್ತಾರೆ ಅನ್ನೋದು ಅದು ಕಾಯಲಿಕ್ಕೋಸ್ಕರ ಇವರು ಹೊಡೆಯುವುದಷ್ಟೇ. ಅವರಿಗೆ ಆಸೆ ಉಂಟು. ಮತ್ತೊಂದು ವಿಷಯ ಹೇಳಿದ್ರಿ ಅಂತ ಹೇಳಿದರೆ, ಮುಂಚೆ ಕಂಬಳ ಇದು ಮನರಂಜನೆಗಾಯಿತು. ಮನರಂಜನೆ ಈ ದೇವರು ಮತ್ತು ದೇವಿ ಸನ್ನಿಧಾನಕ್ಕೆ ಸಂಬಂಧಪಟ್ಟ ಕಂಬಳ, ಅದು ಮನರಂಜನೆ ಅಲ್ಲ, ಒಂದು ಕಾರ್ಣಿಕವೂ ಹೌದು. ಕಾರ್ಣಿಕದಲ್ಲಿ ಎಲ್ಲಿಂದ ಬಂತು ಈ ಕಂಬಳ ಅನ್ನುವಂತಹ ಜಾನಪದ ಕ್ರೀಡೆಗೆ? ದೈವ ಶಕ್ತಿ ಇದೆ ಅಥವಾ ದೈವದ ಧಾರ್ಮಿಕತೆಯ ಒಂದು ಅಂಗವಾಗಿ ಕಂಬಳವನ್ನ ಆಚರಣೆ ಮಾಡ್ತೀರಿ ಅಂತ ಹೇಳಿದೆ. ಹಾಗಾದ್ರೆ ಅದ್ರ ಮೂಲ ಯಾವ ರೀತಿ ಬಂತು? ಮೂಲ ಎಲ್ಲಿಂದ? ಮೂಲ ನಾನು ಹೇಳಿದ್ನಲ್ಲ, ಸಾಧಾರಣ ಶಿಲಾಶಾಸನ ಪ್ರಕಾರ ಈ ಅಶೋಕ ಆಳ್ವರು ಮತ್ತು ಈ ಕೃಷ್ಣ ಇವರು PhD ಪ್ರಕಾರ ಅವರು ಒಂದು ಹೇಳ್ತಾರೆ, ಸಾಧಾರಣ 11ನೇ ಶತಮಾನದಲ್ಲಿ ತೂಕೂರು ಅಂದರೆ ಈಗ MRP ಎಲ್ಲ ಆಗಿದೆ. ಅದು ತೂಕೂರಿನಲ್ಲಿ ಸಿಕ್ಕಿದಂಥ ಒಂದು ಶಿಲಾಶಾಸನದಲ್ಲಿ ಉಂಟು. ದೈವಾರಾಧನೆ ಶುರುವಾಗಿದ್ದೆ 11ನೇ ಶತಮಾನದಲ್ಲಿ. ಆವಾಗ ಸಿಕ್ಕಿದಂಥ ಒಂದು ಶಿಲಾಶಾಸನ ಅಂದರೆ ಒಂದು ಪೈಪ್ ಒಡೆದದ್ದಕ್ಕೆ ಅದು ಒಂದು ಮುಚ್ಚಲಾಗಿ ಇಟ್ಟಿದ್ದಾರೆ ಅಂತ, ಒಂದು ಕಲ್ಲು. ಅದು ತೆಗೆದು ಓಡುವಾಗ ಅಲ್ಲಿ ಕಂಬಳ ಆಗ್ತಿತ್ತು. ಅದು ಹೊಡಿ ಕಂಬಳ ಆಗ್ತಿತ್ತು ಅಂತ. ಹೊಡಿ ಅಂತ ಹೇಳಿದರೆ ಈ ಖಾಲಿ ಗೆದ್ದೆಯಲ್ಲೇ ಓಡುದು, ಅದೊಂದು ಕಂಬಳ ಆಗ್ತಿತ್ತು ಅಂತ ತೋರಿದೆ ಅದರಲ್ಲಿ. ಮತ್ತು ಅದು ನಾನು ಹೇಳಿದ್ರಲ್ಲ, ಕಾಲಿಗೆ ಈ ಅದಕ್ಕಿಂತ ಮುಂಚೆ ಅಲ್ಲಿ ಒಂದು ಕೋಲ ಆಗ್ತಿತ್ತು. ಅಂದರೆ ಕೋಣ ಅಂದರೆ ಈ ದೈವದಲ್ಲಿ ಒಂದು ಮೈಸಂದ ಅಂತ ಹೇಳ್ತಾರೆ. ಮೈಸಂತ ಹೇಳೋದು ಈ ಕೋಣಕ್ಕೆ. ಇದು ಹಾಗಲ್ಲ. ಈ ಪಾಣರಂತ ಏನಿದ್ದಾರೆ ಆ ವರ್ಗದವರು ಮಂಡೆಗೆ ಹಾಳೆಗೆಲ್ಲೇ ಕೋಣನ ಒಂದು ಇದು ಮಾಡಿಕೊಂಡು ಈ ಕಂಬಳದ ಮುಂಚೆ 1 ಗಂಟೆ ಕೋಲ ಹಾಗೆ ಇತ್ತು. ಮತ್ತು ಅಲ್ಲದೆ ಈಗ ನಮ್ಮ ಚೇರ್ಕಾಡಿಯಲ್ಲಿ ಒಂದು ಕಂಬಳ ಉಂಟು, ಇವರದ್ದು ಮನೆ ಹತ್ತಿರ, ಅವರೇ ಇವಕ್ಕೆ ಸ್ವಲ್ಪ ಮುಕ್ತೇಶ್ವರವರು. ಅಲ್ಲಿ ಮುಂಚಿನ ದಿವಸ ಈ ಹರಿಜನ ಏನುಂಟು ಅವರು ಡೋಲು ಹಾಯ್ಕೊಂಡು ಬರಬೇಕು. ಈ ಕಂದೆಲ್ಲ ಕಂದೆಲ್ಲ ಕೊಡ ಉಂಟಲ್ಲ, ಕಂದೆಲ್ಲ ಅಂತೇಳಿದರೆ ಕೊಡ, ಮಣ್ಣಿನ ಕೊಡದ ಬೆಲ್ಲ ಮತ್ತು ಕೊಳ್ಳು ರಾತ್ರಿ ಅವರಿಗೆ ಫಲಾರ ಅದು ತಿಂದ್ಕೊಂಡು ರಾತ್ರಿ ಇಡೀ ಹಣಿ ಕಾಯುವುದಂತ ಉಂಟು. ರಾತ್ರಿ ಬೆಳಿಗ್ಗೆವರೆಗೂ ಅವರು ಅಲ್ಲೇ ನಿಲ್ಲಬೇಕು ಡೋಲು ಹೊಡ್ಕೊಂಡು. ಮತ್ತು 3 ನಾಮ ಆಗ್ತಾರೆ, ಕೇಸರಿ ಬಿಳಿ ಹಸಿರು ಅಂತ 3 ಕಂಬಳ ಗೆದ್ದೆ ಸುತ್ತ 1 ಫೀಟಷ್ಟು ಅಗಲದ್ದು 3 ನಾಮ ಆಗ್ತಾರೆ. ಅದು ಎಲ್ಲ ಕಾರ್ಣಿಕ. ಇದು ಜೈನರದ್ದು ಒಂದು ಕಂಬಳ ಆದ್ದರಿಂದ ಕಾರ್ಣಿಕ. ಒಂದು ವೇಳೆ ಇದು ಬಿಟ್ಟರೆ ಅಂತ ಆಗ್ತದೆ. ಈಗ ದೈಯಾಳಿಯಲ್ಲಿ ಕಂಬಳ ನಿಂತಿದೆ, ಅಲ್ಲಿ ಈ ಸರಿ ಕೋಲಾಗಿದೆ. ಕೋಲದಲ್ಲಿ ದೈವ ಹೇಳುವುದಿಷ್ಟೇ, ನನ್ನ ಕಂಬಳ ಯಾಕೆ ನಿಲ್ಲಿಸಿದ್ದೀರಿ? ಅದಕ್ಕೆ ಆನ್ಸರೇ ಇಲ್ಲ. ನನ್ನ ಕಂಬಳ ಯಾಕೆ? ಸರ್ಕಾರದ ಆದೇಶ ಇಲ್ಲ, ಅದಕ್ಕೆ ಸರ್ಕಾರದಿಂದ ನಿರ್ಬಂಧನೆ ಉಂಟು. ನಿಮಗೆ ಅದರ ಕುರು ತೋರಿಸಿದೆಯಲ್ಲ, ಕೆಲವು ಜನರಿಗೆ ಇದು ಪ್ರೆಗ್ನೆಂಟ್ ಆಗಲಿಲ್ಲ, ಕೆಲವು ಜನರಿಗೆ ಅಂಗವೂನ ಆಗಿದೆ. ಇವತ್ತು ದೈವಾಳಿಯಲ್ಲಿ ಹೋದ ಸರಿ ಕೋಲದಲ್ಲಿ ಎಲ್ಲ ದೈವ ಹೇಳ್ತು, ನಿಮಗೆ ಈ ಥರ ಸೂಚನೆ ಕೊಟ್ಟಿದ್ದೇನೆ. ಏನು ಯಾರ ಹತ್ರ ಹೇಳೋದು? ಆ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಉಂಟು, ಇನ್ನೂ ಆದೇಶ ಕೈಗೆ ಬರಲಿಲ್ಲ. ಅದಕ್ಕಾಗಿ ಎಲ್ಲ ದಿಕ್ಕಿನ ಯಾರ್ಯಾರು ಕಂಬಳ ನಿಲ್ಲಿಸಿದ್ದಾರೆ ಅವರಿಗೆ ಒಂದಲ್ಲ ಒಂದು ದೈವ ಅಥವಾ ದೇವರ ಒಂದು ದೇವಿಯ ಒಂದು ಅಡಚಣೆ ಅಥವಾ ಅವರ ಒಂದು ಕೋಪ, ಅವರ ಒಂದು ವಕ್ರದೃಷ್ಟಿ ಉಂಟೆ. ಓಕೆ ಸರ್, ಈಗ ಅವರು ಹೇಳಿದ್ರು ಕಂಬಳದ ಬಗ್ಗೆ ಈ ತರ ಅದಕ್ಕೆ ದೈವದ ಒಂದು ಕಾರಣಿಕ ಕೂಡ ಅದರಲ್ಲಿದೆ ಅಂತ. ನಾವು ದೈವಿಕಾಂಶವನ್ನ ಬಿಟ್ಟು ಈ ಸೈಂಟಿಫಿಕಲ್ ಆಗಿ ನೋಡೋದಾದ್ರೆ ಯಾವ ತರ ಉಪಯೋಗಗಳಿದೆ ಈ ಕಂಬಳದಿಂದ ಅನ್ನುವಂಥ? ಕಂಬಳದಿಂದ ಅಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ನಮಗೆ 2ನೇ ಬೆಳೆಯನ್ನು ತೆಗಿಬೇಕು ರೈತ ಅವನ ಭೂಮಿಯಲ್ಲಿ. ಬೆಳೆಯನ್ನು ತೆಗಿಬೇಕಾದ್ರೆ
ಅವನ ಭಾವನೆಯಲ್ಲಿ ಏನು ಕೇಳಿದರೆ 2ನೇ ಬೆಳೆಗೆ ಸಾಕಷ್ಟು ನೀರುಗಳು ಸಿಗುವುದಿಲ್ಲ. ಗದ್ದೆ ಹದೆ ಮಾಡ್ತೇವೆ, ಪ್ರಾರಂಭಿಕ ಹಂತದಲ್ಲಿ ಇರ್ತದೆ. 2ನೇ ಹಂತಕ್ಕೆ ಹೋಗುವಾಗ ಮತ್ತೆ ನೀರಿನ ಅಭಾವದಿಂದಾಗಿ ಬೆಳೆಗಳು ಕುಂಠಿತಗೊಳ್ತವೆ. ಈ ವಿಮರ್ಶೆಗೆ ಬಂದಾಗ ಮಾತಾಡ್ತೀನಿ ಸರ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ ಸರ್? ಅಶೋಕ್ ಮಾಡ್ರಿಗೆ ಇಲ್ಲಿ ಇದ್ದಾರೆ ಸರ್, ಮಾತಾಡಿ. ನಿಮ್ಮ ಹೆಸರೇನು ಸರ್? ಪ್ರಕಾಶ್ ಹೇಳಿ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಕುಮಟಾ. ಓಕೆ, ಎಲ್ಲಿ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಸರ್. ಮಾತಾಡಿ, ಹೇಳಿ ಸರ್. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ದಾದಾ. ಯಾವುದು? ಮಾತಾಡಿ ಸರ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಸರ್. ಹಲೋ, ಚಿರಕಾಳಿ ಕಂಬಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚಿರಕಾಳಿ ಕಂಬಳ ನಿರಂತರವಾಗಿ ಸಾಗಿ ಬರ್ತಾ ಇದೆ. ದೇವಿಯ ಅನುಗ್ರಹ ನಮ್ಮ ಮೇಲಿದೆ, ಯಾವುದೇ ತಡೆಗಳಿಲ್ಲದೆ. ಕೆಲವು ಬಾರಿ ಇಲಾಖೆಯ ಆದೇಶಗಳು ಬಂದರೂ ಸಹ, ಮಾಡಬಾರ್ದು ಎನ್ನುವಂಥದ್ದು ಆದೇಶಗಳು ಬಂದರೂ ಸಹ, ಅಜಲು ಪದ್ಧತಿಗಳನ್ನು ನೀವು ರೂಪಿಸಿಕೊಳ್ತಾ ಇದ್ದೀರಿ ಎನ್ನುವಂಥ ನಿಬಂಧನೆಗಳು ಬಂದು ಕಂಬಳವನ್ನು ನಿಲ್ಲಿಸಬೇಕು ಎನ್ನುವಂಥ ಮಟ್ಟಕ್ಕೂ ಬಂದರೂ ಸಹ ಆ ಕಂಬಳ ನಿಲ್ಲಿಲ್ಲ. ಅದರ ಶಕ್ತಿ, ದೇವಿಯ ಶಕ್ತಿಯಿಂದ ಅದು ನಿರಂತರವಾಗಿ ಸಾಗಿ ಬರ್ತಾ ಇದೆ. ಓಕೆ ಪ್ರಕಾಶ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್. ಈಗ ನೀವು ಹೇಳಿದ್ರಿ, ಒಬ್ರು ಕಾಲರ್ ಹೇಳಿದ್ರು, ಇಂತಹ ಅಡೆತಡೆಗಳು ಬಂದ್ರು ಕೂಡ ನಾವು ಕಂಬಳವನ್ನ ನಡೆಸಿದ್ದೀವಿ ಅಂತ. ಸೊ ಕಂಬಳದಲ್ಲಿ ಈ ತರ ಪ್ರಾಣಿ ಹಿಂಸೆ ಆಗುತ್ತೆ ಅನ್ನುವ ಮಟ್ಟ ಇರುವಾಗ ಯಾವುದಾದ್ರೂ ಬದಲಾವಣೆಯನ್ನ ತಂದಿದ್ದೀರಾ ಮಾಡಿರುವಂತಹ ಒಂದು ಕಂಬಳದಲ್ಲಿ? ಖಂಡಿತ ನಾವು ಬದಲಾವಣೆಗಳನ್ನು ತರುವಂಥದ್ದು ಅಗತ್ಯತೆಗಳಿಲ್ಲ. ಕಂಬಳದ ಸಂಪ್ರದಾಯದ ಪ್ರಕಾರ ಜರುಗ್ತಾ ಹೋಗ್ತದೆ. ಆದರೆ ನೀವು ಹೇಳಿದಾಗೆ ಈಗ ಮೊದಲು ಯಾವ ರೀತಿ ಬದಲಾವಣೆ ಕೇಳಿದರೆ, ಕಂಬಳದ ಗದ್ದೆಯಲ್ಲಿ ಒಂದು 10-25 ಜೊತೆ ಕೋಣಗಳಿದ್ರು, ಒಮ್ಮೆಗೆ ಬಿಟ್ಟು ಒಂದರ ಹಿಂದೆ ಒಬ್ಬರು ಓಡಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಅನಾಹುತಗಳಾಗುವಂಥ ಸಂಭವಗಳಿತ್ತು. ಈಗ ಅದನ್ನೆಲ್ಲ ನಿಲ್ಲಿಸಿ ಒಂದೊಂದೇ ಕೋಣಗಳನ್ನು ಓಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅದರಿಂದ ಯಾವುದೇ ಗೊಂದಲಗಳಿಲ್ಲ. 100 ಜನ ಒಮ್ಮೆಲೇ ಓಡ್ತಿದ್ರು. ಮುಂದಿನವ ಇಲ್ಲಿ ಅದು ಬಿದ್ದರೆ ಹಿಂದಿನವನಿಗೆ ಕಂಟ್ರೋಲ್ ಮಾಡಲಿಕ್ಕಾಗದೆ ಅವನು ಮೆಟ್ಟಿಕೊಂಡು ಓಡುವಂಥ ಪರಿಸ್ಥಿತಿಗಳು ಬರ್ತಿತ್ತು. ಕೋಣಗಳನ್ನು ಓಡಿಸುವಾಗಲೂ ಹಗ್ಗ ತಪ್ಪಿ ಅವ ಬಿದ್ದು ಅವನ ಮೇಲೆ ಹಿಂದಿನವ ಬಂದು ಬೀಳುವಂಥ ಪರಿಸ್ಥಿತಿಗಳು ಹಿಂದಿನ ಕಾಲದಲ್ಲಿ ಜರುಗ್ತಾ ಇತ್ತು. ಆದರೆ ಈಗ ಅದನ್ನೆಲ್ಲ ವ್ಯವಸ್ಥೆಗೆ ತೆಗೆದುಕೊಂಡು ಬಂದು ಒಬ್ಬರ ನಂತರ ಒಬ್ಬರೇ ಹೋಗಬೇಕು ಎನ್ನುವಂಥ ನಿಬಂಧನೆಗಳನ್ನು ಮಾಡಿ ಕ್ರಮವತ್ತಾದ ರೀತಿಯಲ್ಲಿ ಕಂಬಳಗಳನ್ನು ಸಾಗಿಸಿಕೊಂಡು ಬರುವುದರಿಂದ ಯಾವುದೇ ಅನಾಹುತಗಳಿಲ್ಲ. ನೀವು ಜಲ್ಲಿಕಟ್ಟಿನಲ್ಲಿ ಹೇಳಿದರೆ, ಜಲ್ಲಿಕಟ್ಟಿಗೂ ಕಂಬಳಕ್ಕೂ ಹೋಲಿಕೆಯನ್ನು ಮಾಡುವಂಥ ಪ್ರಶ್ನೆಯೇ ಇಲ್ಲ. ಜಲ್ಲಿಕಟ್ಟಿನಲ್ಲಿ ಅನೇಕ ದುರಂತಗಳ ಕಾರಣಗಳಿದ್ದಾವೆ, ಆದರೆ ಕಂಬಳದಲ್ಲಿ ಒಂದೇ ಒಂದು ದುರಂತ ಈ ತನಕ ನಡೆದದ್ದಿಲ್ಲ. ಕೋಣಗಳಿಗಾಗಲಿ ಅಥವಾ ಓಡಿಸುವವನಿಗಾಗಲಿ ಯಾವುದೇ ತೊಂದರೆಗಳಿಲ್ಲದೆ ನೀವು ಜಲ್ಲಿಕಟ್ಟನ್ನು ಮತ್ತು ಕಂಬಳವನ್ನು ವೀಕ್ಷಿಸಿದರೆ ಅವುಗಳ ವ್ಯತ್ಯಾಸಗಳು ನಮಗೆ ಸ್ಪಷ್ಟವಾಗಿ ಕಾಣ್ತವೆ. ಕಂಬಳದಲ್ಲಿ ಯಾವುದೇ ತೊಂದರೆಗಳಿಲ್ಲ. ಒಂದೊಮ್ಮೆ ಕೋಣಗಳು ಎಡವಿ ಬಿದ್ದದಿದ್ದರೂ ಸಹ ಅವುಗಳು ಎಚ್ಚೆತ್ತುಕೊಂಡು ತಕ್ಷಣ ಚೇತರಿಸಿಕೊಂಡು ಮತ್ತೆ ಓಟಕ್ಕೆ ಪ್ರಾರಂಭಿಸ್ತವೆ. ಅಂಥ ತೊಂದರೆಗಳು ಈ ಕಟ್ಟಿನಲ್ಲಿ ಬರುವುದಿಲ್ಲ. ಯಾಕಂದರೆ ಅಲ್ಲಿ ಹದ್ದು ಬಸ್ತಿದೆ. ಇಲ್ಲಿ ಕೋಣಗಳನ್ನು ಕಟ್ಟುವ ರೀತಿ ಇದೆ, ಕೋಣಕ್ಕೆ ಕಟ್ಟುವ ಕೊರಡಿನ ರೀತಿ ಇದೆ. ಅವೆಲ್ಲ ಕೋಣಗಳಿಗೆ ರಕ್ಷಣೆಯನ್ನು ಕೊಡುವಂಥ ರೂಪಗಳಾಗಿರ್ತವೆ. ಮಂಡೆಯನ್ನು ಕೆಳಗೆ ಹಾಕದೆ ನೇರವಾಗಿ ಎತ್ತರಕ್ಕೆ ನೋಡಿಕೊಂಡು ನೇರವಾದ ರೀತಿಯಲ್ಲಿ ಓಡಲಿಕ್ಕೆ ಕೋಣಗಳನ್ನು ಸಿದ್ಧತೆ ಮಾಡ್ತೇವೆ. ಅದರ ಹಿಂದಿರುವಂಥ ಆಯಕಟ್ಟುಗಳು ಅವುಗಳನ್ನು ಭದ್ರತೆಗೆ ಒಳಪಡಿಸುವುದರಿಂದ ಯಾವುದೇ ತೊಂದರೆಗಳು ಆಗೋದಿಲ್ಲ. ಓಕೆ, ಈಗ ಕಂಬಳ ಇನ್ನೇನು ಹತ್ರ ಬರ್ತಾ ಇದೆ. ನೀವು ಹೇಳಿದ್ರಿ ನವೆಂಬರ್ 17ರಿಂದ ಫಸ್ಟಿನ ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಈಗ ಆ ಒಂದು ಕೋಣಗಳನ್ನ ತಯಾರು ಮಾಡುವಂಥದ್ದು ಇದ್ದೇ ಇರುತ್ತೆ. ಸೊ ಯಾವ ತರ ಆ ಕೋಣಗಳನ್ನ ತಯಾರಿ ಮಾಡ್ತೀರಿ ಕಂಬಳಕ್ಕೆ ಅನ್ನುವಂಥದ್ದು? ಕಂಬಳದ ಸುರಿಗೆ ಮಾತ್ರ ತಯಾರಿ ಮಾಡೋದಲ್ಲ. ಕೋಣಗಳನ್ನು ವರ್ಷದ 365 ದಿನವೂ ಕೋಣಗಳನ್ನು ತಯಾರಿ ಮಾಡಬೇಕು. ಅವುಗಳನ್ನು ಸಾಕುವ ವಿಧಾನಗಳೇ ಇದ್ದಾವೆ. ಇವತ್ತು ಆಧುನಿಕ ಕಂಬಳಗಳನ್ನು ನೀವು ನೋಡಿದರೆ, ಕಂಬಳಗಳ ತಯಾರಿಗಾಗಿ ಈಜುಕೊಳಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈಜುಕೊಳಗಳನ್ನು ನಿರ್ಮಾಣ ಮಾಡಿ ದಿನಕ್ಕೊಂದು 2 ಗಂಟೆ ಆ ಕೋಣಗಳನ್ನು ಆ ಕೊಳದಲ್ಲಿ ಬಿಟ್ಟು ಅವುಗಳು ಸರಾಗವಾಗಿ ತನ್ನ ಕಾಲಿನ ಚಲನೆಗಳನ್ನು ಮಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಿರ್ಮಾಣಗಳನ್ನು ಮಾಡಿಕೊಂಡಿದ್ದಾರೆ. ಕೋಣಗಳ ಕೊಟ್ಟಿಗೆಗಳನ್ನು ಹೋಗಿ ನೋಡಿದರೆ, ನಮ್ಮ ಮನೆಯಲ್ಲಿ AC ಕೋಣೆ ಇಲ್ಲ, AC ರೂಮನ್ನ ಥರ ಕೋಣಗಳನ್ನು ಸಾಕ್ತಾರೆ. ಅವುಗಳಿಗೆ ಕೊಡುವಂಥ ಆಹಾರಗಳನ್ನು ನೋಡಿದರೆ ಆ್ಯಪಲ್ಲಿನಿಂದ ಹಿಡಿದು ಇವತ್ತು ಕೆಜಿಗೆ 120-150 ರೂಪಾಯಿ ಇರುವಂಥ ಆ್ಯಪಲನ್ನು ಪ್ರತಿನಿತ್ಯ ಕೋಣಗಳಿಗೆ ಹಾಕುವ ರೀತಿಯಲ್ಲಿದ್ದಾವೆ. ಅದೇ ರೀತಿಯಲ್ಲಿ ಅತ್ಯಂತ ಸಮೃದ್ಧವಾದಂಥ ಆಹಾರ ಹುರುಳಿ. ಆ ಹುರುಳಿಗಳನ್ನು ಬೇಯಿಸಿ ಮತ್ತು ಅವುಗಳನ್ನು ತಿನ್ನಿಸುವಂಥ ಆಹಾರ ಪದ್ಧತಿಗಳು, ಅದಕ್ಕಾಗಿಯೇ ತರಬೇತಿ ಕೊಡ್ತಾರೆ. ಈಗ ಕೋಣಗಳನ್ನು ಸಾಕುವುದಕ್ಕಾಗಿ ತರಬೇತಿ, ಕೋಣಗಳನ್ನು ತಿದ್ದುವುದಕ್ಕಾಗಿ ತರಬೇತಿ,
ಕೋಣಗಳನ್ನು ಓಡಿಸುವುದಕ್ಕಾಗಿ ತರಬೇತಿ, ಕೋಣಗಳಿಗೆ ಪೂರಕವಾಗಿರುವಂಥ ಹಗ್ಗಗಳನ್ನು ನೊಗಗಳನ್ನು ಕಟ್ಟಲಿಕ್ಕೆ ಬೇಕಾಗುವಂಥ ತರಬೇತಿ ಇವೆಲ್ಲವನ್ನು ಕೊಟ್ಟು ಪರಿಪೂರ್ಣವಾದ ಒಂದು ಕೋಣಗಳ ಸಿದ್ಧತೆಗಳನ್ನು ಮಾಡಿಕೊಂಡು ಪಕ್ವವಾದಂಥ ಕೋಣಗಳನ್ನು ರಚಿಸಿಕೊಂಡು ಉಬ್ಬಿದ ಕೊಬ್ಬಿದ ಕೋಣಗಳನ್ನು ಅತ್ಯಂತ ಹಿಡಿತದಲ್ಲಿ ಮೇಳಿಗಾರರು ಯಾವ ರೀತಿಯಲ್ಲಿ ಹಿಡ್ಕೊಳ್ಬೇಕು ಆ ಹಿಡಿತಗಳ ತರಬೇತಿಗಳನ್ನು ನೀಡಿ ಕೋಣಗಳನ್ನು ಭದ್ರತೆಯಲ್ಲಿ ಇರಿಸಿಕೊಳ್ಳುವುದರೊಂದಿಗೆ ಅವರೂ ಸಹ ಭದ್ರತೆಗಳನ್ನು ಕಾಪಾಡಿಕೊಂಡು ತಮ್ಮ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಕಂಬಳಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ಕಂಬಳಕ್ಕೆ ಒಂದೊಂದು ಪ್ಲೇಸಲ್ಲಿ ನಡೆಯುವಂಥ ಕಂಬಳಕ್ಕೂ ಈ ಕೋಣಗಳಿಗೆ ಬೇರೆ ಬೇರೆ ಹೆಸರಿಡುವಂಥದ್ದು, ಕೋಟಿ ಚೆನ್ನೈ ಆಗಿರ್ಬೋದು, ಲವಕುಶ ಆಗಿರ್ಬೋದು, ಪೌರಾಣಿಕ ಹೆಸರುಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಅದ್ರ ಉದ್ದೇಶ ಏನು? ಅದರ ಉದ್ದೇಶ ನಾವು ಹೇಳಿದಾಗೆ ದೇವರ ಆರಾಧನೆ. ಈಗ ಕೋಟಿ ಚೆನ್ನೈ ಅಂತ ಹೇಳಿದ್ರೆ ದೇವರೇ, ಕೋಟಿ ಬಲ ಚೆನ್ನೈಯ ಬಲ ಅಂತ ಕರೀತಾರೆ ಅಂತ ಹೇಳಿದ್ರೆ ಅಲ್ಲಿ ದೇವರನ್ನ ಕರೀತಾರೆ, ದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ನಮಗೆಲ್ಲ ಮನುಷ್ಯರಿಗೆಲ್ಲ ಹಿಂದಿನ ಕಾಲದಲ್ಲಿ ದೇವರ ಹೆಸರನ್ನ ಇಡ್ತಾ ಇದ್ದಾರೆ. ಯಾಕಂದರೆ ಮನೆಯಲ್ಲಿ ದೇವರ ಹೆಸರನ್ನು ಎಷ್ಟು ಹೆಚ್ಚು ಹೇಳ್ತೇವೆ ಅಷ್ಟು ಆ ಮನೆ ಸಮೃದ್ಧಿಯನ್ನು ಕಾಣ್ತದೆ ಎನ್ನುವಂಥ ದಿನ ಕರಿಬೇಕು ಒಂದಲ್ಲ ಒಂದು ರೂಪದಲ್ಲಿ. ಅದಕ್ಕಾಗಿ ಅವರಿಗೆ ಪ್ರೀತಿಪಾತವಾದಂಥ ಹೆಸರುಗಳನ್ನು ಕೋಣಗಳಿಗೆ ಇಟ್ಟುಕೊಂಡು ಆ ಪ್ರೀತಿಯ ಮಾತುಗಳನ್ನು ಕೇಳುವುದಕ್ಕೆ ಆ ಕೋಣಗೆ ಹೆಸರಿಟ್ಟು ಕರೀತಾರೆ. ಓಕೆ ಸರ್, ಈಗ ಒಂದು ಕಂಬಳ ನಡೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ಕೋಣಗಳು ಭಾಗವಹಿಸುತ್ತೆ. ಸೊ ಆ ಒಂದು ಕೋಣಗಳನ್ನ ಯಾವ ರೀತಿ ಅಂದ್ರೆ ಮೇಂಟೈನ್ ಮಾಡ್ಕೋಬೇಕು, ಜೊತೆಗೆ ಆ ಮಾಲಕರನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಸೊ ಅವರನ್ನ ಯಾವ ರೀತಿ ತಯಾರು ಮಾಡಬೇಕು, ಅವರಿಗೆ ಯಾವ ರೀತಿ ಸಪೋರ್ಟ್ ಸಿಗ್ಬೇಕು ಅನ್ನುವಂಥದ್ದು. ಹೌದು, ಈಗ ಈ ಒಂದು ವಿಷಯ ಹೇಳಿದ್ರಿ, ಇದಕ್ಕೆ ಈ ಕಂಬಳಗೆ ಈಗ ಹೆಸರಿಡ್ತಾರೆ, ಲವಕುಶ ಮತ್ತು ಎಲ್ಲ ಇಡ್ತಾರೆ. ಅದು ಮುಂಚೆ ಇರಲಿಲ್ಲ. ಮುಂಚೆ ಒಂದು ದೇವರದ್ದು ಅಥವಾ ಒಂದು ದೈವದ್ದೇ ಕಂಬಳ. ಈಗ ಕಟ್ಪಾಡಿದ್ದು ಮಂಜಟ್ಟಿ ಜುಮಾಜಿ ಕಂಬಳ, ಬೀಡಿನ ಕಂಬಳ ಅಂತ ಹೇಳ್ತಾರೆ, ಕಂಗೊಟ್ಟು ಸಿರಿಗಳ ಕಂಬಳ ಅಂತ ಹೇಳ್ತಾರೆ. ಈಗ ಚೇರ್ಕಾಡಿದು ಜೈನರ ಕಂಬಳ, ಮತ್ತು ಒಂಡಾರಿದು ಇನ್ನೊಂದು ಹೆಸರು ಹೇಳ್ತಾರೆ. ಈಗ ಕೆಲವು ಹೆಸರೊಂದು ನಾಮಕರಣ ಇವರು ಇಟ್ಟದ್ದು, ಅಂದರೆ ಜೋಡುಕೆರೆ ಕಂಬಳ, ಜೋಡುಕೆರೆ ಅಂತ. ಜೋಡುಕೆರೆ ಅಂತ ಇಲ್ಲ, ಜೋಡುಕೆರೆ ಅಂತ ಹೆಸರು ಬರೋದು ಅಂತ ಹೇಳಿದರೆ 2 ಲೈನಲ್ಲಿ ಕೋಣ ಓಡಬೇಕಲ್ಲ, ಆಚೆಂದು ಒಂದು ಬೇಕಿದೆ. ಲವಕುಶ ಜೋಡಿಗೆ 2 ಹೆಸರು ಬರಬೇಕಲ್ಲ. ಈಗ ಒಂದು ಲೈನ್ ಉಂಟು, ಮಧ್ಯೆ ಒಂದು ದಂಡೆ ಉಂಟು, ಆಚೆ ಒಂದು ಲೈನ್ ಉಂಟು, 2 ಜೋಡುಕೆರೆ ಕಂಬಳ, ಜೋಡುಕೆರೆಗೆ 2 ಹೆಸರು ಬರಬೇಕಲ್ಲ, 2 ಹೆಸರು ಇಟ್ಟದು. ಕೋಟಿ ಚೆನ್ನೈ ಜೋಡು, ಲವಕುಶ ಜೋಡು, ಇನ್ನೊಂದು ಕ್ರಮೇಣ ಇನ್ನೊಂದು ಮತ್ತೊಂದು ಅಂತ ಈಗ ಇಡ್ತದ್ದು. ಅಲ್ಲದೆ ಏನು ಅದಕ್ಕೊಂದು ಮುಂಚಿಂದ ಅದಕ್ಕೊಂದು ಈ ಹೆಸರು ಇಲ್ಲ. ಈಗ ಹೆಸರು ಜೋಡುಕೆರೆಗೆ ಜೋಡು ಹೆಸರು ಇಟ್ಟದ್ದು, ಈಗ ಅದು ನಾಮಕರಣ ಮಾಡಿದ್ದು. ಅದು ಮತ್ತೊಂದು ಅಂತ ಹೇಳಿದ್ರಿ ನೀವು, ಇನ್ನು ಕಂಬಳ, ಈಗ ಕಂಬಳದ ಜೊತೆಗೆ ಕೋಣಗಳ ಜೊತೆಗೆ ಮಾಲಕರು ಕೂಡ ಇರ್ತಾರೆ, ಅವ್ರಿಗೆ ಯಾವ ರೀತಿ ಸಪೋರ್ಟ್ ಕೊಡಬೇಕು? ಅದು ಈಗ ಸಾಧಾರಣ ಒಂದು ಕಂಬಳ ಅಂತ ಹೇಳಿದರೆ ಮುಂಚೆ ಸಾಧಾರಣ ಒಂದು ಗಂಟೆ ಮೇಲೆ ಆಗ್ತದೆ. ಈಗ ಹಾಗಲ್ಲ, ಪೂರ್ವ ತಯಾರಿ ಉಂಟು. ಈಗ ಇವರಿಗೆಲ್ಲ ಗೊತ್ತುಂಟು, ಇವರು ಕಮಿಟಿ ಸಭಾ ಅಧ್ಯಕ್ಷರು 5 ದಿವಸದ ಮುಂಚೆನೇ ಎಲ್ಲ ತಯಾರಿ ಆಗ್ತದೆ. ಎಲ್ಲಿ ಕೋಣ ನಿಲ್ಲಬೇಕು, ಎಲ್ಲಿ ಆ ಕೋಣದ ಓನರ್ ನಿಲ್ಲಬೇಕು, ಆ ಕೋಣದ ಓನರಿಗೆ ಏನು ಸನ್ಮಾನ ಮಾಡಬೇಕು, ಯಾರು ಕೊಡಬೇಕು, ಮತ್ತು ಎಲ್ಲಿ ಯಾವುದು ಮುಂದೆ ಓಡಿಸಬೇಕು, ಅದು ಬಾಯಿ ಕಳಿಸಿ ನೋಡ್ತಾರೆ, ಸೀನಿಯರ್ ಜೂನಿಯರ್. ಇಲ್ಲಿ ಹಲ್ಲು ಪೂರ ಬಂದರೆ ಅದು ಸೀನಿಯರ್ ಅಂತ ಲೆಕ್ಕ, ಹಲ್ಲು ಕೆಲವು ಬಾರ್ದಿದ್ರೆ ಕಂಬಳ ಇಳು ಅದು ಸೀನಿಯರ್ ಅಂತ ಲೆಕ್ಕ. ಅದು ಗ್ರೂಪ್ ಸಾಧಾರಣ 1 ವಾರದ ಮುಂಚೆನೇ ಈಗ ಇವ್ರು ಗೊತ್ತುಂಟು, ಎಲ್ಲ ತಯಾರು ಮಾಡ್ತಾರೆ. ಯಾರ್ಯಾರು ಕೋಣ ಬರ್ತದೆ, ಎಲ್ಲೆಲ್ಲಿ ನಿಲ್ಲಬೇಕು, ಅವರಿಗೆ ಓನರ್ನು ಏನು ಮರ್ಯಾದೆ ಕೊಟ್ಟು ಸನ್ಮಾನಿಸಬೇಕಂತ ಅದು ಎಲ್ಲ ಸಮಿತಿ ಅಧ್ಯಕ್ಷರು ಸದಸ್ಯರು ತೀರ್ಮಾನ ಮಾಡ್ತಾರೆ. ಮುಖ್ಯವಾಗಿ ಈ ಕೋಣಗಳ ಮಾಲೀಕರೆಲ್ಲ ಬರ್ತಾರಲ್ಲ, ಅವರನ್ನೆಲ್ಲ ನಿಲ್ಲಿಸಿ ದೇವಿಯ ಪ್ರಸಾದವನ್ನು ಕೊಡುವುದರ ಮೂಲಕ, ಯಾರಿಗೆ ಕೋಣಗಳ ಜೊತೆಯಲ್ಲಿ ಕೋಣದ ಮಾಲೀಕರನ್ನು ನಿಲ್ಲಿಸಿ ನಮ್ಮ ಸಂಪ್ರದಾಯಬದ್ಧ ಕಂಬಳದಲ್ಲಿ ಬೇರೆ ಬೇರೆ ಭಾಗಗಳಿಂದ ಬರುವಾಗ ಆಯಾಯ ಭಾಗಕ್ಕೆ ಯಾವುದು ಗೌರವಯುತವಾಗಿ ಬಂಟನ ಅಣಿಯಲ್ಲಿ ದೋಲು ತೆಕ್ಕೆಗಳ ನಿನಾದದೊಂದಿಗೆ ಅವರನ್ನು ಕರ್ಕೊಂಡು ಬಂದು ಅವರಿಗೆ ಪ್ರಸಾದವನ್ನು ಕೊಟ್ಟು ಕೋಣಗಳಿಗೆ ಗಂಧಗಳನ್ನು ಹಾಕಿ ಆ ಕೋಣಗಳನ್ನು ಗೌರವಿಸಿ ಅವರಿಗೆ ಆದಂಥ ಪ್ರತ್ಯೇಕವಾದ ಸ್ಥಳಗಳಿರ್ತವೆ. ಆ ಸ್ಥಳಗಳಲ್ಲಿ ಹೋಗಿ ಕೋಣಗಳನ್ನು ಕಟ್ಟಿ ಅವರು ಓಟಕ್ಕೆ ಸಿದ್ಧವಾಗುವಂತಹ ಸಂಪ್ರದಾಯಗಳನ್ನು ಮೊದಲಿನಿಂದ ಈಗ ಮೈಕಲ್ಲಿ ಹೇಳ್ತಾರೆ, ಇಂಥವ್ರ ಕೋಣ ಇಳಿತದೆ, ಇಂಥವ್ರ ಕೋಣ ಈಗ ಒಂದು ಸರಿ ವಿನ್ ಆಗಿದೆ, ಸೆಕೆಂಡ್ ಬಾರಿ ಇಳಿತದೆ, ಎಲ್ಲ ಅನೌನ್ಸ್ ಮಾಡ್ತಾರೆ. ಮುಂಚಿನ ಹಾಗೆ 6 ಗಂಟೆ ಕೈದಾಗುದಲ್ಲ, ಮರುದಿವಸ ಅದು ಜೋಡುಕೆರೆ ಕಂಬಳ, ಜೋಡುಕೆರೆ ಸಂಪ್ರದಾಯ ಕಂಬಳದಲ್ಲಿ ಆ ದಿನವೇ ಕೈದಾಗ್ತದೆ. ಬೆಳಿಗ್ಗೆ ನಾವು ಮಧ್ಯಾಹ್ನ 12 ಗಂಟೆಯಿಂದ ಶುರು ಅಲ್ಲಿ ಸಂಪ್ರದಾಯದಲ್ಲಿ ಇನ್ನೊಂದು ಪ್ರತೀತಿ ಇದೆ. ಈ ಕೋಣಗಳು ಬೆಳೆದ ನಂತರ, ವರ್ಷ ಆದ ನಂತರ ಆ ಕೋಣಗಳಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಆ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಆ ಕೋಣಗಳನ್ನು ಹೋರಿ ಅಂತ ನಾಮಕರಣ ಮಾಡ್ತಾರೆ. ಇಲ್ಲಿ ಕಂಬಳ ಪ್ರಾರಂಭ ಆಗಬೇಕಾದ್ರೆ ಮೊದಲು ಕಂಬಳದ ಗದ್ದೆಗಳನ್ನು ಊರಿನ ಎಲ್ಲ ಕೋಣಗಳು ಬಂದು ಉಳುಮೆ ಮಾಡಿ, ಆ ನಂತರ ಈ ಮನೆಯ ಹೋರಿ ಅಂತ ಹೇಳ್ತೇವೆ ನಾವು. ಮನೆ ಹೋರಿ ಅನ್ನುವಂಥ ಸಂಪ್ರದಾಯ ಅಂದರೆ ಈ
ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಕೋಣವನ್ನು ಮೊದಲು ಗದ್ದೆಗೆ ಇಳಿಸಿ ಕಂಬಳಕ್ಕೆ ಚಾಲನೆ ಕೊಡ್ತೇವೆ ನಾವು. ಓಕೆ ಸರ್. ಓಕೆ, ಈಗ ಕೊನೆಯದಾಗಿ ಈಗ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಸೊ ಯಾವ ರೀತಿ ಒಂದು ಉತ್ತರ ಬರುವಂತ ನಿರೀಕ್ಷೆ ಇದೆ? ಸುಪ್ರೀಂ ಕೋರ್ಟ್ನಿಂದ ಯಾವ ಆದೇಶ ಬರುವಂತ ನಿರೀಕ್ಷೆ ನಿಮ್ಮಲ್ಲಿದೆ? ಮುಂದಿನ ದಿನಗಳಲ್ಲಿ ಕಂಬಳವನ್ನ ಇನ್ನಷ್ಟು ಯಾವ ರೀತಿ ಬೆಳೆಸ್ತೀರಾ ಅನ್ನೋದು? ಖಂಡಿತವಾಗಿ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ವಿಚಾರ ಉಂಟಲ್ಲ, ನನ್ನ ಮನಸ್ಸಿಗೆ ಅನಿಸುವಂಥದ್ದು, ನಮ್ಮ ದೇವರ ಅನುಗ್ರಹದಿಂದ ನಾನು ಹೇಳ್ತಾ ಇರುವಂಥದ್ದು, ಖಂಡಿತವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಕಂಬಳಕ್ಕೆ ಸಂಪೂರ್ಣವಾದ ಅನುಮತಿ ಮತ್ತೊಮ್ಮೆ ದೊರಕ್ತದೆ ಎನ್ನುವಂಥ ವಿಶ್ವಾಸ ಇದೆ. ಕಾರಣ ಇಷ್ಟೇ, ಯಾಕಂದರೆ ಒಂದು ರಾಜ್ಯ ತನ್ನ ಸಂಪ್ರದಾಯ ಬದ್ಧತೆಗೆ ಒಳಪಟ್ಟು ರಾಜ್ಯದ ಎಲ್ಲ ಶಾಸಕರು ಅದನ್ನು ಅನುಮೋದಿಸಿ ಈ ಕಂಬಳ ಆಚರಣೆ ಬೇಕು ನಮಗೆ ಎನ್ನುವಂಥ ನಿಬಂಧನೆಗಳನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಕೊಟ್ಟು ರಾಷ್ಟ್ರಪತಿಗಳು ಅದನ್ನು ಒಪ್ಪಿ ಅದಕ್ಕೆ ಅಂಕಿತವನ್ನು ಹಾಕಿದ ಮೇಲೆ ಅದನ್ನು ಸುಪ್ರೀಂ ಕೋರ್ಟು ಮಾನ್ಯ ಮಾಡ್ತದೆ ಎನ್ನುವಂಥ ವಿಶ್ವಾಸ ನಮಗಿದೆ. ಯಾಕಂದರೆ ಇದು ದೈವಾರಾಧನೆಗೆ ಸಂಬಂಧಪಟ್ಟ ವಿಚಾರ ಆದದ್ರಿಂದ, ದೇವರ ಆರಾಧನೆಗಳನ್ನು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಖಂಡಿತವಾಗಿಯೂ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ದೇವರ ಅನುಗ್ರಹದಿಂದ ನಮಗೆ ಜಯ ಸಿಕ್ಕೇ ಸಿಗ್ತದೆ. ಕಂಬಳ ನಿರಂತರವಾಗಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಕಂಬಳ ನಿರಂತರವಾಗಿ ಇನ್ನೂ ಸಾವಿರಾರು ವರ್ಷಗಳ ಕಾಲ ಯಾವುದೇ ವಿಘ್ನಗಳಿಲ್ಲದೆ ಸಾಗಿ ಬರುವಂಥ ಸೂಚನೆಗಳು ಕಂಡು ಬರ್ತಾ ಇದೆ. ಓಕೆ ಸರ್, ಇಲ್ಲಿ ತನಕ ಬಂದು ನಮ್ಮ ಜೊತೆ ಸಾಕಷ್ಟು ಕಂಬಳದ ವಿಚಾರವಾಗಿ ಮಾತನಾಡಿದ್ದೀರಾ. ನಿಮಗಿಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಕಂಬಳ ಅನ್ನುವಂಥದ್ದು ಕೇವಲ ಜಾನಪದ ಕ್ರೀಡೆಯಲ್ಲ, ಇದು ದೈವಾಂಶದಿಂದ ಕೂಡಿರುವಂತಹ ಒಂದು ಶಕ್ತಿಯ ಆಟ. ಇಲ್ಲಿ ಕಂಬಳಕ್ಕೆ ಇನ್ನಷ್ಟು ಒಂದು ಪುಷ್ಟಿ ಕೊಡಬೇಕಾಗಿದೆ. ಸುಪ್ರೀಂ ಕೋರ್ಟ್ನಿಂದ ನಮಗೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಅನ್ನೋದು ಕರಾವಳಿಗರ ಮಾತಾಗಿದೆ. ಇನ್ನು ಈ ಸಲದ ಕಂಬಳವಂತೂ ಮತ್ತಷ್ಟು ಮೆರುಗಿನಿಂದ ಕೂಡಿರುತ್ತೆ. ಸಾಕಷ್ಟು ಕೋಣಗಳು ಈ ಒಂದು ಕಂಬಳದಲ್ಲಿ ಪಾಲ್ಗೊಳ್ಳಲಿದೆ. ಸಾಂಪ್ರದಾಯಬದ್ಧವಾದಂತಹ ಕಂಬಳದ ಜೊತೆಗೆ ಆಧುನಿಕತೆಯ ಕಂಬಳಕ್ಕೂ ಕೂಡ ಸಾಕಷ್ಟು ರೀತಿಯ ಒಂದು ಆಚರಣೆಗಳ ಜೊತೆಗೆ ಜನರ ಸಪೋರ್ಟ್ ಕೂಡ ದೊರೆಯಲಿಕ್ಕಿದೆ. ಇನ್ನು ಮುಂದೆ ನಡೆಯುವಂತಹ ಒಂದು ಕಂಬಳ ಹಬ್ಬ ಏನಿದೆ, ಕಂಬಳ ಜಾನಪದ ಕ್ರೀಡೆ ಏನಿದೆ, ಇದಕ್ಕೆ ಇನ್ನಷ್ಟು ಸಪೋರ್ಟ್ ಸಿಗ್ಲಿ ಅನ್ನೋದೇ ಸ್ಪಂದನ ವಾಹಿನಿಯ ಆಶಯವಾಗಿದೆ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.